ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ. ಆದಿಪೂಜಿತ ನೀನು ವೇದ ವಂದಿತ ನೀನು, ಆದಿಪೂಜಿತ ನೀನು ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಸ್ವಾಗತನು ಮಲ್ಪೆರೆ ನಮ್ಮೊಟ್ಟಿಗೆ ಉಲ್ಲೇರು ಸಮಿತಿದ ಹಿರಿಯ ಸದಸ್ಯರ ನೆಂಚಿನ ಶ್ರೀ ವಿಠಲ್ ಕೊಟ್ಟಾರಿ ಬೇರೆ ಬತ್ತಿಂಚಿ ಬಿನ್ನೆರಗ ಸ್ವಾಗತದ ಮುಖಾಂತರ ಅಕ್ಲಿನ ಗೌರವಿಸೋಡು ಪಂಡದ ಈಡ ಭಿನ್ನಯನ ಮಲ್ತೊಂದುಲ್ಲ. ಕರಗಜ್ಜ ಸೇವಾ ಸಮಿತಿ ಸಂತೋಷ್ ನಗರ ಅವೆಲ್ಲಕ್ಕನೆ ಇನ್ನಿತ ಸಭಾ ಕಾರ್ಯಕ್ರಮದ ಉಸ್ತುವಾರಿ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಮೆಕ್ಲು ಮಲ್ದೇರ. ಅವೆಲ್ಲಕ್ಕನೆ ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅರುಳ್ಳರ್ ಅರೆಗ ಶ್ರೀ ಕೊರಗಜ್ಜ ಗುಳಿಗ ಸೇವಾ ಸಮಿತಿದ ಪರವದ್ಲ ಅವೆಲ್ಲಕ್ಕನೆ ಈವ್ನಿಂಗ್ ಫ್ರೆಂಡ್ಸ್ ಸರ್ಕಲ್ ಇಡೆ ನಮ್ಮ ಸಂತೋಷ್ ನಗರ ಪರವಾದ ಪೂರಕವಾದ ಸ್ವಾಗತ ಮಂತುಂದಲ್ಲ. ಅಧ್ಯಕ್ಷ ಪೀಠೋಡಪುರಂಚನ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆಗೆ ಧನರಾಜ್ ಸಮಿತಿದ ಸದಸ್ಯರಂಚನ ಧನರಾಜ್ ಬೇರೆ ಶಾಲು ಸ್ಮರಣಿಕದ ಗೌರವವನ್ನು ಕೊರಡು ಪಂಡದ ಎರಡ ಭಿನ್ನಯನ ಮಲ್ತೊಂದಲ್ಲ. ಸುಲ್ಮೇಲು ಧನರಾಜ್ ಬೇರೆಗೆ ಅಂಜನೆ ಇನ್ನಿತ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಲ್ಪರಲ್ಲರು ಶ್ರೀ ಗಣೇಶ್ ಶೆಟ್ಟಿಗಾರ್ ಪೂಜಾರಿ, ಅನ್ನಪ್ಪ ಪಂಜುರೋಳಿ ದೈವದ ಪಾತ್ರೆ ಶ್ರೀ ವೀರಭದ್ರ ಮಹಾಮಾಯ ದೇವಸ್ಥಾನ ಬೋಳೂರು. ಶ್ರೀ ಗಣೇಶ್ ಶೆಟ್ಟಿಗಾರ್ ಪೂಜಾರಿ ಬೇರೆಗೆ ಸಮಿತಿದ ಸದಸ್ಯರಂಚಿನ ಪ್ರಜ್ವಲ್ ಮೇರೆ ಶಾಲು ಸ್ಮರಣಿಕದ ಪ್ರೀತಿದ ಗೌರವವನ್ನು ಕೊರಡು ಪಡೆದ ಭಿನ್ನಯನ್ನು ಮಲ್ತೊಂದಿಲ್ಲ. ಗಣೇಶ್ ಶೆಟ್ಟಿಗಾರ್ ಪೂಜಾರಿ ಇನ್ನಿತ ದೀಪ ಪ್ರಜ್ವಲನ ಮಲ್ಪರ ಪುರಂಚರಾರಿಗೆ ಪ್ರಜ್ವಲ್ ಮೇರೆ ಶಾಲು ಸ್ಮರಣಿಕದ ಪ್ರೀತಿದ ಗೌರವವನ್ನು ಕೊರಡು ಪಡೆದ ಭಿನ್ನಯನ್ನು ಮಲ್ತೊಂದಿಲ್ಲ. ಇನ್ನಿತ ಕಾರ್ಯಕ್ರಮಗೂ ಮುಖ್ಯ ಅತಿಥಿಯಾದ ನಮ್ಮೊಟ್ಟಿಗೆ ಉಳ್ಳರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅರಿನ್ಲ ನಮ್ಮ ಕ್ಷೇತ್ರದ ಪರವಾದ್ಲ ಈವ್ನಿಂಗ್ ಫ್ರೆಂಡ್ಸ್ ಪರವಾದ್ಲ ಪೂರಕವಾದ ಸ್ವಾಗತ ಮಂತೊಂದು. ಕುಮಾರ್ ರೈ ಬೋಳಿಯಾರ್ ಮೇರೆಗೆ ಸಮಿತಿಯ ಸದಸ್ಯರ ನೆಂಚಿನ ಹರೀಶ್ ಬೇರೆ ಬತ್ತದ ಶಾಲು ಸ್ಮರಣಿಕದ ಪ್ರೀತಿದ ಗೌರವವನ್ನು ಕೊರಡು ಪಂಡದ ಭಿನ್ನಯನ್ನು ಮಲ್ತೊಂದಿಲ್ಲ. ಶ್ರೀ ಸಂತದ ಶಾಲು ಸ್ಮರಣಿಕದ ಪ್ರೀತಿದ ಗೌರವ. ಅಂಜನೆ ನಮ್ಮ ಒಟ್ಟಿಗೆ ಇರ್ತದೆ ಎಂಕ್ಲೆಗೆ ಸಂಪೂರ್ಣ ಸಹಕಾರ ಕೊರದು ಇನ್ನಿತ ಧಾರ್ಮಿಕ ಉಪನ್ಯಾಸ ಮಲ್ಪರುಳ್ಳರು ರಾಣಿ ಹಬ್ಬಕ್ಕ ಉತ್ಸವದ ಪದಾಧಿಕಾರಿ ಅವೆಲ್ಲಕನೆ ಕಾರ್ಯದರ್ಶಿ ಆಯ್ನ ಶ್ರೀ ಧನಲಕ್ಷ್ಮಿ ಗಟ್ಟಿ
ಅರೆಲ್ಲ ಎಂಕ್ಲು ಶ್ರೀ ಕೊರಗಜ್ಜ ಸೇವಾ ಸಮಿತಿ ಬಕ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಸತ್ಪೂರ್ವಕವಾದ ಸ್ವಾಗತ ಬಂತೋಲ್ಲ. ಇರದ ಧಾರ್ಮಿಕ ಉಪನ್ಯಾಸಕರ ಪರಂಚನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಬೇರೆಗೆ ವನಿತಾ ಪ್ರವೀಣ್ ಮೇರ್ ಬತ್ತದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವವನ್ನು ಕೊಂಡು ಬಂದದ್ದು ಭಿನ್ನಯನ್ನು ಮಲ್ತದಲ್ಲ ಕೊರ ಪರಂಚನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಬೇರೆಗೆ ವನಿತಾ ಪ್ರವೀಣ್ ಮೇರ್ ಬತ್ತದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವ. ಅಂಚನೆ ನಮ್ಮ 300 ಗ್ರಾಮದ ಅಧ್ಯಕ್ಷರಾಯಿನ ಶ್ರೀ ವಿಲ್ಫ್ರೆಡ್ ಡಿಸೋಜ ಅರೆಲ್ಲ ಎಂಕ್ಲ ಕ್ಷೇತ್ರದ ಪರವಾದ್ಲ ಈವ್ನಿಂಗ್ ಫ್ರೆಂಡ್ಸ್ ಪರವಾದ್ಲ ಪೂರ್ವಕವಾದ ಸ್ವಾಗತ ಬಂದೊಂದಿಲ್ಲ. ಮುಖ್ಯ ಅಭಿನಯರಾದ ಪರಂಚನ ವಿಲ್ಫ್ರೆಡ್ ಡಿಸೋಜ ಮೇರೆಗೆ ಯಜ್ಞೇಶ್ ಮೇರೆ ಬತ್ತದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವವನ್ನು ಕೊಂಡು ಬಂದದ್ದು ಭಿನ್ನಯನ್ನು ಮಲ್ತೊಂದಿಲ್ಲ. ವಿಲ್ಫ್ರೆಡ್ ಡಿಸೋಜ ಮೇರೆಗೆ ಯಜ್ಞೇಶ್ ಮೇರೆ ನಡೆದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವ. ಶ್ರೀ ರವೀಂದ್ರ ರಾಜೀವ ನಾಯ್ಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ 300 ಗ್ರಾಮ ಪಂಚಾಯತ್ ಅರಿನ ಶ್ರೀ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಅವೆಲ್ಲಕನೆ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಪರವಾದ ಪೂರ್ವಕವಾದ ಸ್ವಾಗತ. ಮುಖ್ಯ ಬೆನ್ನರಾದ ನಮ್ಮ ಒಟ್ಟಿಗೆ ಪುನಂಚನ ರವೀಂದ್ರ ರಾಜೀವ ನಾಯ್ಕ್ ಮೇರೆಗೆ ಶರತ್ ಮೇರೆ ಬತ್ತದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವವನ್ನು ಕೊಂಡು ಬಂದದಕ್ಕೆ ಭಿನ್ನಯನ್ನು ಮಲ್ತೋದಿಲ್ಲ. ಸ್ಮರಣೆಗೆ ಪ್ರೀತಿದ ಗೌರವ. ಒಂಜೆ ಅತಿಥಿಯಾದ ನಮ್ಮ ಶ್ರೀ ಸತೀಶ್ ಪೂಜಾರಿ ಅಧ್ಯಕ್ಷರು ಶ್ರೀ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಸಂತೋಷ್ ನಗರ ಅರೆಲ್ಲ ಎಂಗ್ಲನ ಶ್ರೀ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಅವೆಲ್ಲಕನೆ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಬಂದೊಂದಿಲ್ಲ. ಮುಖ್ಯ ಬಿನ್ನರ್ನ ಪೀಠದ ಪುನಂಚನ ಸತೀಶ್ ಪೂಜಾರಿ ಮೇರೆಗೆ ಕಾರ್ತಿಕ್ ಮೇರೆ ಬತ್ತದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವವನ್ನು ಕೊಂಡು ಬಂದದ್ದು ಭಿನ್ನಯನ್ನು ಮಲ್ತೋದಿಲ್ಲ. ಸ್ಮರಣೆಗೆ ಪ್ರೀತಿದ ಗೌರವ ಯುವಜಿ ವೇದಿಕೆಡೆ ಮುಖ್ಯ ಬಿನ್ನರಾದ ನಮ್ಮೊಟ್ಟಿಗೆ ಪುನಂಚನ ಸತೀಶ್ ಪೂಜಾರಿ ಮೇರೆಗೆ ಕಾರ್ತಿಕ್ ಮೇರೆ ನಡೆದು ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವ. ಅವೆಲ್ಲಕನೆ ಎಂಕಲ್ನ ಈವ್ನಿಂಗ್ ಫ್ರೆಂಡ್ಸ್ ಅಧ್ಯಕ್ಷರಾಯನ ಕಿಶೋರ್ ಕುಮಾರ್ ಅರೆಲ್ಲ ಕ್ಷೇತ್ರದ ಪರವಾದ್ಲ ಅವೆಲ್ಲಕನೆ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಪರವಾದ ಹತ್ಪೂರ್ವಕ ಸ್ವಾಗತ ಬಂದೊಂದಿಲ್ಲ. ಈವನ್ ಫ್ರೆಂಡ್ಸ್ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಮೇರೆಗೆ ರವಿ ಮೇರೆ ಬತ್ತದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವವನ್ನು ಕೊಂಡು ಬಂದದ್ದು ಭಿನ್ನವನ್ನು ಮಲ್ತೋದಿಲ್ಲ. ಶ್ರೀ ಕಿಶೋರ್ ಕುಮಾರ್ ಮೇರೆಗೆ ರವಿ ಮೇರೆ ಬತ್ತದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವ. ಅಂಚನೆ ಇನ್ನಿತ ಕಾರ್ಯಕ್ರಮಡು ಸನ್ಮಾನ ಆರೋಪನಂಚಿನ ತುಕಾರಾಮ್ ಶೆಟ್ಟಿಗಾರ್ ಎಂಗ್ಲನ ಕ್ಷೇತ್ರದ ಅರ್ಚಕರು ಅವೆಲ್ಲಗನೆ ಕ್ಷೇತ್ರದ ಹಲವಾರು ಕಾರ್ಯಕ್ರಮದ ಭಾಗಿಯಾದ ಕ್ಷೇತ್ರದ ಯಶಸ್ವಿಗೆ ಕಾರಣಕರ್ತರಾಯನ ತುಕಾರಾಮ್ ಶೆಟ್ಟಿಗಾರ್ ಅರೆಲ್ಲ ಕ್ಷೇತ್ರದ ಪರವಾದ್ಲ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಹತ್ಪೂರ್ವಕವಾದ ಸ್ವಾಗತ ಬಂತು. ಶ್ರೀ ತುಕಾರಾಮ್ ಶೆಟ್ಟಿಗಾರ್ ಮೇರೆಗೆ ವೈಷ್ಣವ್ ಮೇರೆ ಬತ್ತದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವವನ್ನು ಕೊಂಡು ಬಂದದ್ದು ಭಿನ್ನವನ್ನು ಮಲ್ತೋದಿಲ್ಲ. ಅಂಚನೆ ನನೋಜಿ ಎಂಗ್ಲ ಕ್ಷೇತ್ರದ ಅಧ್ಯಕ್ಷರಾದ ಎಂಗ್ಲ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವಿರತ ಪ್ರಯತ್ನ ಮಲ್ತಿನಂಚಿನ ಸುಂದರ್ ಡ್ರೈವರ್ ಆರು ಇನ್ನಿತ ಸನ್ಮಾನಿತರು ಅವೆಲ್ಲಕನೆ ಅರೆಲ್ಲ ಕ್ಷೇತ್ರದ ಪರವಾದ್ಲ ಈವ್ನಿಂಗ್ ಫ್ರೆಂಡ್ಸ್ ಸರ್ಕಲ್ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಪರವಾದ ಹತ್ಪೂರ್ವಕ ಸ್ವಾಗತ ಬಂದೊಂದಿಲ್ಲ. ಸುಂದರ್ ಡ್ರೈವರ್ ಮೇರೆಗೆ ವಿನೋದ್ ಮೇರೆ ಬತ್ತದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವವನ್ನು ಕೊಂಡು ಬಂದದ್ದು ಭಿನ್ನವನ್ನು ಮಲ್ತೋದಿಲ್ಲ. ಸುಂದರ್ ಡ್ರೈವರ್ ಮೇರೆಗೆ ವಿನೋದ್ ಬತ್ತದ ಶಾಲಾ ಸ್ಮರಣೆಗೆ ಪ್ರೀತಿದ ಗೌರವ. ಭಾಸ್ಕರ್ ಗಟ್ಟಿ ಸಂತೋಷ್ ನಗರ ಆರ್ಲ ಕ್ಷೇತ್ರದ ಹಲವಾರು ಕಾರ್ಯಕ್ರಮಗಳು ಭಾಗಿಯಾದ ಕ್ಷೇತ್ರದ ಯಶಸ್ವಿಗೋಸ್ಕರ ಅಂತ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮಗಳ ಭಾಗಿಯಾದ ಆರುಳ್ಯರು ಅರೆಲ್ಲ ಕ್ಷೇತ್ರದ ಪರವಾದ್ಲ ಅವೆಲ್ಲಕನೆ ಈವ್ನಿಂಗ್ ಫ್ರೆಂಡ್ಸ್ ಭಾಸ್ಕರ್ ಗಟ್ಟಿ ಸ್ವಾಗತ ಬಂದೊಂದಿಲ್ಲ. ಮೇರೆಗೆ ಶ್ರೀ ವಿನೋದ್ ಮೇರೆ ಬತ್ತದ ಮನೋಜ್ ಮೇರೆ ಬತ್ತದ ಶಾಲಾ ಸ್ಮರಣೆಗೆ ಗೌರವವನ್ನು ಕೊಂಡು ಬಂದದಕ್ಕೆ ಏನೋದಿಲ್ಲ. ಮನೋಜ್ ಮೇರೆ ಬತ್ತದ ಶಾಲಾ ಸ್ಮರಣೆಗೆ ಗೌರವವನ್ನು ಕೊಂಡು ಬಂದದ್ದು ಭಿನ್ನವನ್ನು ಮಲ್ತೋದಿಲ್ಲ. ಶ್ರೀ ಭಾಸ್ಕರ್ ಗಟ್ಟಿ ಮೇರೆಗೆ
ಅಂಚನೆ ಕ್ಷೇತ್ರಡು ನಡಪಿನಂಚಿನ ಮಾತಾ ಕಾರ್ಯಕ್ರಮಡ್ಲ ಭಾಗಿಯಾದ ಇನ್ನಿತ ಸಭಾ ಕಾರ್ಯಕ್ರಮಡು ಈ ಸಭಾ ಕಾರ್ಯಕ್ರಮ ಯಶಸ್ವಿಯಾದ ನಮ್ಮ ಸೇರ್ನ ನಿಖಲು ಪ್ರಮುಖ ಕಾರಣ ಅವೇಕ್ ನಿಕ್ಲೆಗ್ ನಮ್ಮ ಕ್ಷೇತ್ರದ ಪರವಾದ್ಲ ಅವೆಲ್ಲಕನೆ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಇಗಳ ಪರವಾದ ಹೃತ್ಪೂರ್ವಕವಾದ ಈ ಕಾರ್ಯಕ್ರಮ ಸ್ವಾಗತ ಮತ್ತೊಂದು ನನ್ನ ದುಂಬದ ಕಾರ್ಯಕ್ರಮಕ್ಕೂ ಸಂಪೂರ್ಣ ಸಹಕಾರ ನಿಖಿಲ್ನ ಎಂಕ್ಲೆಗೆ ಒಪ್ಪಾಡು ಪಾಂಡದಕ್ಕೆ ಏನೊಂದು ಇನ್ನಿತ ಸ್ವಾಗತ ಭಾಷಣ ಇಡೆಗೆ ಮುಕ್ತಾಯ ಮಲ್ಪ ಮೇರು ಬರ್ತದೆ ಶಾಲು ಸ್ಮರಣಿಕೆದ ಪ್ರೀತಿದ ಗೌರವವನ್ನು ಕೊರಡು ಪಂಡದ ಭಿನ್ನಯನ್ನು ಮಕ್ಕಳು ಪಂಡದ ಭಿನ್ನಯನ್ನು ಬರ್ತದಿಲ್ಲ. ಪ್ರತ್ಯೇಕ ಏನೊಂದು ಇರಿತ ಕಾರ್ಯಕ್ರಮದ ದೀಪ ಪ್ರಜ್ವಲನ ಮಲ್ತಕೊಂಡು ಪಂಡದು ಅಣ್ಣಪ್ಪ ಬಂಜಿಲ್ಲಿ ದೈವದ ಪಾತ್ರಿ ಶ್ರೀ ವೀರಭದ್ರ ಮಹಾಮಾಯಿ ದೇವಸ್ಥಾನ ಬೋಳೂರು ಬಿದ್ದ ಶ್ರೀ ಗಣೇಶ್ ಶೆಟ್ಟಿಗಾರ್ ಮೇರೆ ಬರ್ತದೆ ಈ ಒಂಜಿ ಕಾರ್ಯಕ್ರಮನು ಉದೀಪನ ಮಲ್ತಕೊಂಡು ಪಂಡದಕ್ಕೆ ಏನಂದಿಲ್ಲ ಅವೇ ರೀತಿ ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् ದೀಪ ಪ್ರಜ್ವಲನ ಮಲ್ತಕೊಂಡು ಹಂಚಿನ ಮಾತಾಡಿದ್ರೆ ಖುಷಿದ ವಿಷಯ ಎಂಜಿನ ಪಂಡನ ಈವ್ನಿಂಗ್ ಫ್ರೆಂಡ್ಸ್ ಆಯ್ಕೆ ಎಡ್ಡೆ ಪುದರ್ದಿತ್ತೆ ಸೂರ್ಯ ಉದಯ ಆಪನು ಸೂರ್ಯಾಸ್ತಮ ಆಪನು ಸೂರ್ಯಾಸ್ತಮನೇ ಈವ್ನಿಂಗ್ ಆ ಈವ್ನಿಂಗ್ದ ಜವನಿರ್ನ ಆ ಪೊರ್ಲು ತೂನಗ ಪೊರ್ಲು ಪಂಡನ ಅಕ್ಲೆನ ವಿಶಾಲವಾಯಿನ ಹೃದಯನು ತೂನಗ ಅಕ್ಲೆ ಬಣ್ಣಗ ಎದ್ಕೊಂಡು ನಂಚಿನ ಆ ಪೊರ್ಲು ಈತ ಜನನು ಬರಿಯರ ಕಾರಣಕರ್ತರ ಅದು ಪ್ರೀತಿ ದೀದ್ ಈ ಈವ್ನಿಂಗ್ ಫ್ರೆಂಡ್ಸ್ ಆ ಸಂಸ್ಥೆ ಬೆಲೆ ಹೊಡೆದ ಅಕ್ಲೆನ ನಿಜವಾದ ಬೆಗರೆ ಭೂಮಿಡುಂಡು ಪೊರ್ಲುಡು ಮಾತೆಲ್ಲ ಬೊಲ್ದು ಅಂಗಿ ಕೇಸರಿ ಸಾಲು ಪಾಡ್ದು ಎಂಕಿಲ್ಲ ನಿಕ್ಲೆ ಒಟ್ಟಿಗೆ ಉಲ್ಲ ಕೇಸರಿ ಪಂಡನ ಅವು ಎಡ್ಡ ಸಂದೇಶ ಕೊರ್ಪುನಂಚಿನ ಒಂಜೆಂದು ದೇವರಿ ನಿಕ್ಲೆ ಮಾತೆರಗಳ ವಿಶಾಲವಾಯಿನ ಹೃದಯ ಕೊರಡು ಜಾತಿ ಮತ ಭೇದ ಮನ್ಪಂದೆ ಒಂಜಪ್ಪೆ ಜೋಕ್ಲೆ ಲೆಕ್ಕ ನಮ್ಮ ಮಾತೆರ್ಲ ಆ ಶ್ರೀಮಂತ ಬಡತನ ಅಂತರೆಜ್ಜಂದೆ ನಮ್ಮ ಜೀವನ ಸಾಗಿಸೋನಂಚಿನ ಒಂಜಿ ಶಕ್ತಿನ ಪರಮಾತ್ಮೆ ಕೊರಡು ಆ ಮೂಲು ಆ ದೈವ ಸನ್ನಿಧಿ ನಡಪುನಂಚಿನ ಕಾರ್ಯಕ್ರಮ 10 ಹಲವು ವರ್ಷಡಿ ಬರಂದುಲ್ಲೆ ಆಯ್ತಾ ಕಾರ್ಣಿಕದ ಬಗ್ಗೆ ಎಲ್ಲ ದಿಂಜ ಪಾತೇರ ಬಗ್ಗೆ ಅವು ಕಾರ್ಣಿಕ ಅವು ಕೊರಗಜ್ಜೆ ಆದಿಪ್ಪು ನಾಗದೇವರ ಆದಿಪ್ಪು ರಾವುಗುಲಿಗೆ ಆದಿಪ್ಪು ಗುಲಿಗೆ ಆದಿಪ್ಪು ಬೇತೆ ಆಯ್ತು ಆ ದೈವ ಅವು ನಿಜವಾದ ಆಯ್ತು ಆ ಕಾರ್ಣಿಕ ಇತ್ತಿನೇಡ್ದವರ ಇನ್ನು 1000 ಜನ ಪೋಪುನಂಚಿನ ಮಾರ್ಗಡು ನಮ್ಮ ಈತು ಶೋಕದ ಈತು ಬರ್ಲದಂಜಿ ಕಾರ್ಯಕ್ರಮ ಮನ್ಪೋ ಒಂಜಿಲ ಹೊಂದಾಣಿಕೆ ಇಜ್ಜಿಂದ ಈ ಕಾರ್ಯಕ್ರಮ ಮನ್ಪೇರ ಸಾಧ್ಯ ಉಂಡ ಏರ ಪೊಲೀಸ್ ಕಂಪ್ಲೇಂಟ್ ಕೊರ್ಪುನಿ ಇತ್ತ ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊರ್ಪುನಿ ಇಜ್ಜಿಂದ ಬರಿತ ಕಂಪ್ಲೇಂಟ್ ಕೊರ್ಪುನಿ ಇಜ್ಜಿ ಮಾತೆರ್ಲ ಒಟ್ಟಾದು ಒಂಜಾದ ಈ ಕಾರ್ಯಕ್ರಮ ಯಶಸ್ವಿ ಅವಡು ಈವ್ನಿಂಗ್ ಫ್ರೆಂಡ್ಸ್ ಅಕ್ಲೆ ನಾನಾತಿ ಎಡ್ಡೆ ಸಮಾಜ ಸೇವೆ ಮಂತದೆ ಎಡ್ಡೆ ಪುದರ್ಬಾಡು ಅಕ್ಲೆ ಕೇವಲ ಇಡೆ ಮಾತ್ರ ಸೀಮಿತ ಆವಂದೆ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಗುರುತಿಸೋರು ಬಂದ ದೇವರಡ ಪ್ರಾರ್ಥನೆ ಮಂತದ್ದು ಮಾತೆರೆಗ್ಲ ದೇವರ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯನ ಕರುಣಿಸೋಡು ಐತ ಒಟ್ಟಿಗೆ ನಿಕ್ಲೆ ಒಟ್ಟಿಗೆ ನಮ್ಮ ಉಲ್ಲಾ ಪನ್ನೊಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೆರೆಗ್ಲ ಎನ್ನ ಉಡಲ್ ದಿಂಜ ಸೊಲಮೇಲೆ ಸಂದಾದು ಎನ್ನ ಪಾತೆರ ಉಂತವೆ ಜೈ ಹಿಂದ್ ಜೈ ಕರ್ನಾಟಕ. ಬಹಳ ಸಂತೋಷ ಆಗ್ತಿದೆ.
ಒಂದು ಕಾರ್ಯಕ್ರಮವನ್ನು ಈ ರೀತಿಯಾಗಿ ಒಂದು ರಸ್ತೆ ಭಾಗದಲ್ಲಿ ಆಯೋಜನೆ ಮಾಡಬೇಕು ಅಂತ ಆದರೆ ಈ ಒಂದು ಈವ್ನಿಂಗ್ ಫ್ರೆಂಡ್ಸ್ನವರು ಈ ಭಾಗದ ಪರಿಸರದ ಜನರ ಜೊತೆ ಯಾವ ರೀತಿಯಾಗಿ ತಮ್ಮ ಆ ಒಂದು ಸ್ನೇಹಮಯ ಜೀವನವನ್ನು ನಡೆಸ್ತಾರೆ ಅಂತ ಹೇಳೋದಕ್ಕೆ ಇದು ಒಂದು ಸಾಕ್ಷಿ. ನಾನು ಬೇರೆ ಬೇರೆ ಕಡೆ ಸಭೆ ಸಮಾರಂಭಗಳಿಗೆ ಹೋದಾಗ ಈ ರೀತಿಯಾದ ಸಂದರ್ಭಗಳನ್ನು ನಾವು ಕಾಣಸಿಗ್ತವೆ. ಯಾಕೆ ಅಂತ ಹೇಳಿದ್ರೆ ಹತ್ತಿರದ ನಾವೆಲ್ಲರೂ ಕೂಡ ನೆರೆಕರೆಯವರು, ಪರಿಸರದವರು, ಪ್ರೀತಿಯಿಂದ ವಿಶ್ವಾಸದಿಂದ ನಾವು ನಮ್ಮ ಜೀವನವನ್ನು ಸಾಗಿಸುವ ಸಂದರ್ಭದಲ್ಲಿ ಈ ರೀತಿಯಾದ ಅನಿವಾರ್ಯ ಕಾರಣದಲ್ಲಿ ಒಂದು ರೀತಿಯಾಗಿ ಹೊಂದಿಕೊಂಡು ಹೋಗುವಂಥ ಕೆಲವು ಸಂದರ್ಭಗಳು ಬರ್ತದೆ. ಅದು ಈ ರೀತಿಯಾಗಿ ನಡೆದಾಗ ಆ ಭಾಗಕ್ಕೂ ಕೂಡ ಒಂದು ರೀತಿಯಾದ ಉಲ್ಲಾಸಮಯ ಜೀವನವನ್ನು ಕೊಡತಕ್ಕಂಥ ಸಂದರ್ಭ ಕೂಡ ಆಗ್ತದೆ. ಅದರಲ್ಲೂ ಕೂಡ ಬಹಳ ಕಾರಣಿಕದ ಜಾಗ. ಆ ಒಂದು ಕಟ್ಟೆಯ ಬಳಿ ಹೋದಾಗ ಒಂದು ಬಾರಿ ರೋಮಾಂಚನ ಆಗ್ತಿದೆ. ಆ ಕಾರಣಿಕದ ಜಾಗದಲ್ಲಿ ಇರತಕ್ಕಂಥ ಈ ಭಾಗದ ಪರಿಸರದ ಜನರಿಗೆ ಆ ಇದರಲ್ಲಿ ಇರತಕ್ಕಂಥ ದಿವ್ಯ ಸಾನ್ನಿಧ್ಯದಲ್ಲಿ ಇರತಕ್ಕಂಥ ಎಲ್ಲ ಪರಿವಾರ ದೈವಗಳು ನಮಗೆಲ್ಲರಿಗೂ ಕೂಡ ನಾವು ಮಾಡತಕ್ಕಂಥ ದಿನನಿತ್ಯದ ಬೇರೆ ಬೇರೆ ರೀತಿಯಾದ ಕೆಲಸ ಕಾರ್ಯಗಳಿಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳುತ್ತಾ ಈ ಒಂದು ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಬಹಳಷ್ಟು ಮಾತನಾಡ್ಬೋದು. ನಾವು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿಕ್ಕಿದೆ. ಈವ್ನಿಂಗ್ ಫ್ರೆಂಡ್ಸ್ನವರು ನಾನೀಗ ಈ ಒಂದು ಕಟ್ಟೆಗೆ ಆವಾಗ ಬರ್ತೀನಿ. ಕೆಲವು ಬಾರಿ ಧಾರ್ಮಿಕ ಸಭೆಗೆ ಕೂಡ ಬಂದಿದ್ದೇನೆ. ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ರೀತಿಯಾದ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂತಹ, ಅದರಲ್ಲೂ ಕೂಡ ಆ ಒಂದು ಮಗು ಎಷ್ಟು ಸುಂದರವಾಗಿ ಹಲವಾರು ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಒದಗಿಸಿಕೊಡತಕ್ಕಂಥ ಕೆಲಸ. ಆ ಮಗು ಎಷ್ಟು ಸುಂದರವಾಗಿ ಶ್ರೀರಾಮದೇವರ ಒಂದು ಭಕ್ತಿಯ ಒಂದು ಗೀತೆಯನ್ನು ಹೇಳುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಈ ರೀತಿಯಾದ ಪ್ರತಿಭೆಗಳನ್ನು ಈಗಲೇ ಎಳವೆಯಲ್ಲಿಯೇ ನಾವು ಅವರನ್ನು ಬೆಳೆಸಿದಾಗ ಒಂದು ರೀತಿಯಾದ ಒಂದು ಸುಂದರಮಯವಾದ ಒಂದು ಭಕ್ತಿ ಇರತಕ್ಕಂಥ ಒಂದು ಜೀವನ ಮುಂದಕ್ಕೆ ಸಾಗಲಿಕ್ಕೆ ಸಾಧ್ಯತೆ ಇದೆ. ಒಂದು ಆರೋಗ್ಯಪೂರ್ಣ ಸಮಾಜವೂ ಕೂಡ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ನಾವು ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಇರ್ತಾರೆ. ಅದರ ಜೊತೆಗೆ ನಾವು ನಮ್ಮ ಮನೆಯವರನ್ನು, ಮಕ್ಕಳನ್ನು ಕರೆದುಕೊಂಡು ಬಂದಾಗ ಅದರಲ್ಲಿ ಒಂದು ರೀತಿಯಾದ ಒಂದು ಒಟ್ಟಾಗಿ ಒಂದು ಕಾರ್ಯಕ್ರಮ ನಡೆಸಿದಾಗ ಆ ಎಲ್ಲರಲ್ಲೂ ಕೂಡ ಇವತ್ತು ಈ ಆಧುನಿಕ ಯುಗದಲ್ಲಿ ನಮಗೆ ಧಾರ್ಮಿಕ ಪ್ರಜ್ಞೆ ಕಡಿಮೆ ಆಗುತ್ತಿರುವ ಸಂದರ್ಭದಲ್ಲಿ ಈ ರೀತಿಯಾದ ಬೆಳವಣಿಗೆಗಳು ಆದಾಗ ನಮ್ಮಲ್ಲಿ ಮತ್ತಷ್ಟು ನಮ್ಮ ಧರ್ಮದ ಬಗ್ಗೆ ಒಂದು ರೀತಿಯ ಭಯಭಕ್ತಿ ಇರತಕ್ಕಂಥದ್ದು ಆಗುವಂಥದ್ದು ಖಂಡಿತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾನು ಯಾವತ್ತೂ ಹೇಳಲಿಕ್ಕಿದೆ, ಒಂದು ಚಪ್ಪರದಡಿಯಲ್ಲಿ ನಾವಿದ್ದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರಬೇಕು ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅಂತೇಳಿ. ನಾವು ಯಾವಾಗ ಒಂದೇ ತಾಯಿಯ ಮಕ್ಕಳು ಈ ಭಾರತ ದೇಶದ ಸತ್ಪ್ರಜೆಗಳು ಅಂತ ನಾವೇಗ ಎನಿಸಿಕೊಂಡಾಗ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೀತದೆ. ಆದ್ದರಿಂದ ಯಾವುದೇ ರೀತಿಯ ವ್ಯತ್ಯಾಸ ಬರದೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ. ಆಗ ನಮ್ಮ ಸತೀಶನ್ನ ಹೇಳಿದರು, ಭಾರಿ ಶೋಕದ ಕಾರ್ಯಕ್ರಮ, ಭಾರಿ ಎಡ್ಡೆತ್ತನನ್ನ ಜನ ಭಾರಿ ಸೇರಿದ್ದೀರ ಅಂತ. ನಿಜವಾಗಿ ಆ ರೀತಿಯಾದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವವರಿಗೆ ನಾವು ಆ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಾಗ ಯಾವತ್ತೂ ಕೂಡ ಈವ್ನಿಂಗ್ ಫ್ರೆಂಡ್ಸ್ ಅಂತ ಬಹಳಷ್ಟು ಸಂಘ ಸಂಸ್ಥೆಗಳು ಕೆಲಸ ಕಾರ್ಯಗಳನ್ನು ಸಮಾಜದಲ್ಲಿ ಮಾಡುವುದನ್ನು ನೋಡ್ತೀವಿ. ಅದು ಕೇವಲ ಧಾರ್ಮಿಕ ಸಮಾರಂಭಕ್ಕೆ ಸೀಮಿತವಾಗದೆ ಅದು ಇನ್ನಿತರ ಹತ್ತಿರದ ಮನೆಯವರಿಗೆ ಒಂದು ಬೆಳಕಾಗಿ ಒಂದು ಸಂಘ ಸಂಸ್ಥೆ ಒಂದು ಊರಿನಲ್ಲಿ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಇರತಕ್ಕಂಥ ಏನಾದರೂ ಸಮಸ್ಯೆಗಳಿದ್ರೆ ಸ್ಥಳೀಯ ಆಡಳಿತಕ್ಕೆ ತಿಳಿಸುವಂಥದ್ದು, ಸ್ಥಳೀಯ ಶಾಸಕರಿಗೆ ತಿಳಿಸುವಂಥದ್ದು ಅಥವಾ ಇನ್ನಿತರ ರಾಜಕೀಯ ಪಕ್ಷಗಳ ನಾಯಕರಿಗೆ ತಿಳಿಸುವಂಥದ್ದನ್ನು ಆ ಸಂಸ್ಥೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಆ ಸಂಸ್ಥೆಗೆ ಒಂದು ಜವಾಬ್ದಾರಿ ಇದೆ. ಕೇವಲ ಕಾರ್ಯಕ್ರಮಗಳನ್ನು ಮಾಡುವಂಥದ್ದಲ್ಲ. ಇವತ್ತು ಈವ್ನಿಂಗ್ ಫ್ರೆಂಡ್ಸ್ನವರು ಆ ಕೆಲಸವನ್ನು ಮಾಡ್ತಾರೆ. ಏನಾದರೂ ಸಮಸ್ಯೆಗಳು ಬಂದಾಗ ನಮಗೆಲ್ಲ ಫೋನ್ ಮಾಡಿ ಸಣ್ಣ ಹೀಗೆ ಆಗಿದೆ, ಸ್ವಲ್ಪ ನೋಡಿ, ಸ್ವಲ್ಪ ಸಹಕಾರ ಮಾಡಿ. ಅದು ಪಂಚಾಯತ್ ಅಧ್ಯಕ್ಷರಿಗೆ ಆಗಿರ್ಬೋದು, ನಮ್ಮ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಈ ಸಮಯ ಇಲ್ಲಿಯ ಸ್ಥಳೀಯ ಪಂಚಾಯತ್ ಸದಸ್ಯರು ಇರ್ಬೋದು ಅಥವಾ ಇನ್ನಿತರ ನಮ್ಮ ನಾಯಕರಲ್ಲಿ ಇರ್ಬೋದು, ಎಲ್ಲರಿಗೂ ಕೂಡ ಅದನ್ನು ತಿಳಿಸಿದಾಗ ಆ ಒಂದು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಮಗೆ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ಬಹಳ ಮುಖ್ಯವಾಗಿ ಯಾವತ್ತೂ ಕೂಡ ಅಭಿವೃದ್ಧಿ ಪರ ಚಿಂತನೆಯಲ್ಲಿ ನಾವು ರಾಜಕೀಯನ ಮಾಡದೇನೆ ನಾವು ನಮ್ಮ ಕೆಲಸವನ್ನು ಮಾಡಿದಾಗ ಇಡೀ ಜನ ಇವತ್ತು ಈವ್ನಿಂಗ್ ಫ್ರೆಂಡ್ಸನ್ನು ನಾನು ಯಾವತ್ತೂ ಹೇಳಿಕೊಂಡು ಒಂದು ಸಂಘ, ಒಂದು ಸಂಸ್ಥೆ ಅಥವಾ ವ್ಯಕ್ತಿ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಸಮಾಜ ಆ ವ್ಯಕ್ತಿಯನ್ನು, ಸಂಸ್ಥೆಯನ್ನು, ಸಂಘವನ್ನು ಗುರುತಿಸುವಂಥ ಕೆಲಸ ಮಾಡ್ತಿದ್ದೆ. ಇವತ್ತು ಈವ್ನಿಂಗ್ ಫ್ರೆಂಡ್ಸ್ನವರಿಗೆ ಕೂಡ ಇವತ್ತು ಜನ ಗುರುತಿಸ್ತಾರೆ. ಈ ರೀತಿಯಾಗಿ ನಾವು ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದಾಗ ಈ ಸಂಸ್ಥೆಗೆ ಯಾರು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಮುಂದಕ್ಕೆ ನಡೆಸಿಕೊಂಡು ಹೋಗ್ತಾರೆ. ಒಬ್ಬರು ಅಧ್ಯಕ್ಷರಾಗಿ, ಸ್ಥಾಪಕ ಅಧ್ಯಕ್ಷರಾಗಿ ಬರ್ತಾರೆ. ಆನಂತರ ಬೇರೆ ಬೇರೆ ಅಧ್ಯಕ್ಷರನ್ನ
ನಾವು ಕಾಣ್ತೀವಿ, ಕಾರ್ಯದರ್ಶಿಗಳನ್ನು ಕಾಣ್ತೀವಿ, ಪದಾಧಿಕಾರಿಗಳನ್ನು ಕಾಣ್ತೀವಿ. ಎಲ್ಲರೂ ಕೂಡ ಒಂದು ಮನಸ್ಸಿನಲ್ಲಿ ಇರುವಂಥದ್ದು ಏನು ಅಂತಂದರೆ, ನನ್ನಿಂದ ಯಾವತ್ತೂ ಕೂಡ ನಾವೇರಿಸಿ ಸಮಾಜ ನಮಗೆ ಏನು ಕೊಟ್ಟಿದೆ ಅಂತ ಹೇಳೋದಕ್ಕಿಂತಲೂ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೇವೆ, ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನು. ನಾವು ಬಹಳ ಮುಖ್ಯವಾಗಿ ಜನನ, ಜೀವನ, ಮರಣ ಅಂತೇಳಿ ಇಲ್ಲಿ ಜೀವನ ಅಂತ ಮಧ್ಯದಲ್ಲಿ ಇರತಕ್ಕಂಥ ಆ 3 ಅಕ್ಷರಗಳಿಗೆ ಬಹಳಷ್ಟು ದೊಡ್ಡ ಮಹತ್ವ ಇದೆ. ಆ ಜೀವನದಲ್ಲಿ ನಾವೇನಾದರೂ ನಮ್ಮ ಇತಿಮಿತಿಯಲ್ಲಿ ನಾವೊಬ್ಬರಿಗೆ ಸಹಾಯವನ್ನು ಮಾಡಬಹುದಾ, ಅಥವಾ ನಮ್ಮ ಸಾಧನೆಯನ್ನು ನಾವು ಮಾಡಿ ಸ್ವಲ್ಪ ಸಮಾಜಕ್ಕೆ ನಾವು ಮಾದರಿ ಆಗ್ಬೋದಾ? ಯಾವತ್ತೂ ನಾನು ಹೇಳಲಿಕ್ಕೆ ಉಂಟು. ಇವತ್ತು ನಾವು ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ಮಹಾತ್ಮ ಗಾಂಧಿ ಜಯಂತಿ ಮಾಡ್ತೇವೆ, ಬೇರೆ ಬೇರೆ ನಾವು ಪುಣ್ಯಾತ್ಮರ ಜಯಂತಿ ಉತ್ಸವಗಳನ್ನ ಮಾಡ್ತೀವಿ. ಅದಕ್ಕೊಂದು ಹಾರ ಹಾಕಿ ಭಾವಚಿತ್ರಕ್ಕೆ ಹೂವನ್ನು ಅರ್ಪಣೆ ಮಾಡುವಂಥದ್ದು. ಆವಾಗ ಅದಕ್ಕೆ ಮಹತ್ವ ಬರುವುದು ಅಥವಾ ಅದಕ್ಕೆ ಒಂದು ವ್ಯವಸ್ಥೆಗೆ ಬರುವುದು ಯಾವಾಗ ಅಂತ ಹೇಳಿದ್ರೆ, ಅವರ ಜೀವನದಲ್ಲಿ ಈಗ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ಯಾವ ರೀತಿ ಸಾಗಿಸಿದ್ದಾರೆ, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ರೀತಿ ಜೀವನವನ್ನು ಸಾಗಿಸಿದ್ದಾರೆ, ಮಹಾತ್ಮ ಗಾಂಧೀಜಿಯವರು ಯಾವ ರೀತಿ ಅವರ ಆ ಒಂದು ವಿವೇಕಾನಂದ ಸ್ವಾಮೀಜಿಯವರು ಯಾವ ರೀತಿ ಮಾಡಿದ್ದಾರೆ, ಶಿವಾಜಿ ಮಹಾರಾಜರು ಯಾವ ರೀತಿ ನಮ್ಮ ಜೀವನ ಸಾಗಿಸಿದ್ದಾರೆ, ಆ ಪುಣ್ಯಾತ್ಮರ ಆದರ್ಶ ಜೀವನಗಳು ಇರತಕ್ಕಂಥ ಸ್ವಲ್ಪ ಅಂಶವನ್ನಾದರೂ ನಾವು ನಮ್ಮ ಜೀವನಮಾನದಲ್ಲಿ ಅಳವಡಿಸಿದಾಗ ಆ ಮಾಡಿದ ಕಾರ್ಯಕ್ರಮಕ್ಕೆ ಅರ್ಥ ಬರ್ತಿದೆ ಅಂತೇಳಿ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಒಬ್ಬರಿಗೊಬ್ಬರಿಗೆ ಪ್ರೀತಿಯಿಂದ, ಸಹಕಾರ ಮನೋಭಾವನೆಯಿಂದ, ಒಂದು ಸೌಹಾರ್ದತೆಯಾದ ಜೀವನ ನಡೆಸುವುದರ ಮೂಲಕ ಒಂದು ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರಾಗಬೇಕು ಅಂತ ಹೇಳುತ್ತಾ, ನಮ್ಮೆಲ್ಲರ ಬಹಳಷ್ಟು ಮಾತೆಯರು ಬಂದಿದ್ದೀರಿ, ನಮಗೆಲ್ಲ ಬಹಳ ಜವಾಬ್ದಾರಿ ಇದೆ. ಈ ತಾಯಂದಿರು ಯಾವತ್ತೂ ಕೂಡ ಒಂದು ಮನೆಯಲ್ಲಿರತಕ್ಕಂಥ ತಾಯಿ ಯಾವ ರೀತಿ ಅಂತಂದ್ರೆ, ನಮ್ಮ ಮಗ ಈ ರೀತಿ ಒಂದು ಒಳ್ಳೆಯ ಒಂದು ಸತ್ಪುರುಷನಾಗಿ ಅಥವಾ ಒಳ್ಳೆಯ ಮಹಿಳೆ ಆಗಬೇಕು, ವೀರರಾಣಿ ಹಬ್ಬಕ್ಕನ ನೆಲೆಸಿದಂಥ ಜಾಗ ಇದು. ಆ ರೀತಿಯಾದ ಎದೆಗಾರಿಕೆ ಇವತ್ತು ಮಹಿಳಾ ಮನೆಗಳು ಕೂಡ ಏನು ಪುರುಷರಿಗೆ ಸಮವಾಗಿ ಎಲ್ಲ ರೀತಿಯ ಕೆಲಸವನ್ನು ಮಾಡುವುದನ್ನು ನೋಡ್ತಾ ಇದ್ದೀವಿ. ಆ ರೀತಿ ಮುಂದೆ ಬರುವಂಥ ಕೆಲಸವನ್ನು ಮಾಡಬೇಕು ಅಂತಾದರೆ ಮನೆಯಲ್ಲಿ ಅವರಿಗೆ ಒಳ್ಳೆಯ ಸಂಸ್ಕಾರ, ಸಂಸ್ಕೃತಿ, ನಾವು ಮಾಡತಕ್ಕಂಥ ಆಚಾರ ವಿಚಾರಗಳು ಆ ಮಕ್ಕಳಿಗೆ ಸಿಕ್ಕಿದಾಗ ಆ ಒಳ್ಳೆಯ ಮಗು ಒಂದು ಸಮಾಜದಲ್ಲಿ ಒಂದು ಸತ್ಪ್ರಜೆಯಾಗಿ ಆಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ತಂದೆ ತಾಯಿಯವರಿಗೆ ಒಂದು ದೊಡ್ಡ ಕನಸಿರ್ತದೆ. ಯಾವ ರೀತಿ ಅಂತಂದರೆ, ನನ್ನ ಮಗ ದೊಡ್ಡ ಜನ ಆಗಬೇಕು, ಸಮಾಜದಲ್ಲಿ ಏನು ಒಂದು ಸಾಧನೆ ಮಾಡತಕ್ಕಂಥ ಮಗು ಆಗಬೇಕು, ಮಗನಾಗಬೇಕು, ಮಗಳಾಗಬೇಕು ಅಂತ ಹೇಳೋದು. ಆಗಬೇಕು ಅಂತಾದರೆ ಚಿಕ್ಕಂದಿನಲ್ಲಿ ನಾವು ಅವರನ್ನು ಆ ರೀತಿಯಾಗಿ ಬೆಳೆಸಬೇಕು. ಒಬ್ಬ ಶಿಲ್ಪಿ ಮೂರ್ತಿಯನ್ನು ಸುಂದರವಾಗಿ ಕೆತ್ತಿ ಇಟ್ಟಾಗ ಆ ಮೂರ್ತಿ ಏನಾಗ್ತದೆ, ಗರ್ಭಗುಡಿಯಲ್ಲಿ ಪೂಜೆಗೆ ಅಥವಾ ಪೂಜೆ ಪುರಸ್ಕಾರ ಆ ಮೂರ್ತಿಗೆ ಸಿಗ್ತದೆ. ಅಲ್ಲಿ ಮಾಡಿದಂಥ ಉಳಿ ಅಥವಾ ಏನು ಹೇಳ್ತಾರೆ ಹ್ಯಾಮರ್, ಇದು ಹೌದು, ಅದಕ್ಕೆಲ್ಲ ಸಿಗುವುದು ಯಾವುದಕ್ಕೆ ಪ್ರಾಧಾನ್ಯತೆ? ಆ ಮೂರ್ತಿಗೆ. ಆ ಮೂರ್ತಿ ಒಂದು ಚೂರು ಅಂಕುಡೊಂಕು ಆದರೆ ಅಥವಾ ಲೋಪ ಇದ್ದರೆ ಅದು ಪೂಜೆಗೆ ಉಪಯೋಗಕ್ಕೆ ಬರುವುದಿಲ್ಲ. ಆ ರೀತಿ ನಾವು ಒಂದು ಮೂರ್ತಿಯನ್ನು ಕೆತ್ತುವಂಥ ಕೆಲಸ ಯಾವ ರೀತಿ ಶಿಲ್ಪಿ ಮಾಡ್ತಾನೆ, ಆ ರೀತಿ ನಾವು ನಮ್ಮ ಮಕ್ಕಳನ್ನು ಬೆಳೆಸಿ ಸಾಕಿ ಸಲೋಹಿಸಿದಾಗ ಆ ಮಗು ಮುಂದೊಂದು ದಿನ ಒಳ್ಳೆಯ ಒಂದು ಆ ರಾಮನ ಭಜನೆಯನ್ನು ಮಾಡಿದಂಥ, ಒಂದು ಕೀರ್ತನೆ ಮಾಡಿದಂಥ ಆ ಮಗು ಇನ್ನು ಮುಂದಕ್ಕೆ ಒಳ್ಳೆಯರಾಗಬೇಕಾದ್ರೆ ಅದೇ ರೀತಿಯ ಸಂಸ್ಕೃತಿಯಲ್ಲಿ ಆ ಮಗು ಬೆಳೀತಾ 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 ಒಂದು ಸತ್ಪ್ರಜೆಯಾಗಿ ದೊಡ್ಡ ಜನನಾಯಕನಾಗಿ ಬೆಳಲಿಕ್ಕೆ ಸಾಧ್ಯತೆ ಇದೆ. ಆ ಮಗುವಿಗೆ ಸರ್ವಶಕ್ತ ದೇವರು ಪೂರ್ತಿಯಾದ ಆಶೀರ್ವಾದನ ಮಾಡಲಿ ಅಂತ ಹೇಳುತ್ತಾ, ಅಂತ ಎಲ್ಲ ಮಕ್ಕಳು ಯಾರೆಲ್ಲ ಈ ವೇದಿಕೆಯಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡ್ತಾರೆ ಅವರಿಗೆಲ್ಲರೂ ಕೂಡ ಒಳ್ಳೇದು ಮಾಡುವಂಥ ಕೆಲಸವನ್ನು ಕಾರಣಿಕದ ದೇವರು ಮಾಡಲಿ. ನಾವೆಲ್ಲರೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಕೂತವರಿಗೆ ಮತ್ತು ವೇದಿಕೆಯಲ್ಲಿ ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ಜನರಿಗೆ ಕೂಡ ಶ್ರೀ ದೇವರ ಅನುಗ್ರಹ ಸದಾ ಇರಲಿ ಅಂತ ಹೇಳುತ್ತಾ, ನನ್ನನ್ನು ಕೂಡ ಇಲ್ಲಿಗೆ ಬಂದು ಕರೆದು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈವ್ನಿಂಗ್ ಫ್ರೆಂಡ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೆ ಕೂಡ ಮತ್ತು ನಮ್ಮ ಈ ಒಂದು ಕೊರಗಜ್ಜೆ ಸೇವಾ ಸಮಿತಿಯ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನಾನು ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಇಂಚಿನ ಒಂದು ಕಾರ್ಯಕ್ರಮ ನನವಂತೆ ಜಾಸ್ತಿ ಆವಾರ್ಡ್ ಈ ಕೊಳಗಜ್ಜ ಬಕ್ಕ ಗುಳಿಗ ಭೈರವ ಈ ಸಮಿತಿದ ಮಾತ ಅಧ್ಯಕ್ಷರು ಪದಾಧಿಕಾರಿನ ಅಭಿನಂದನೆ ಮಲ್ತಂದಲ್ಲೇ ಈಗ ಊರುಡು ನಮ್ಮ ಒಂಜಿ ಟೈಮುಡು ಎಂಕಲು ಎಲ್ಲಿ ಒಪ್ಪುನಾಗ ಈ ಸಮಿತಿ ದಲ್ಪ ಹಿರಿಯ ಅಕ್ಕಲಿತ್ತೇರು ಅಕ್ಕಲು ಕಟ್ಟೊಂದು ಬತ್ತಿನ ಈ ಸಮಿತಿ ಇನಿ ಅಭಿವೃದ್ಧಿ ಮಲ್ತದ ಐತ ಪಿರವುಡು ಜವನಿಯರು ಮತ್ತು ಸೇರ್ದು ಮಾತೆಲ್ಲ ಸೇರ್ದು ಈ ಕೊರಗಜ್ಜನ ಕಟ್ಟೆ ಅಭಿವೃದ್ಧಿ ಆದ ಈ ಊರ್ದಕ್ಲೆಗ್ ಮಾತ್ರೆಗ್ಲ ಒಂಜಿ ಆರೋಗ್ಯ ಐಶ್ವರ್ಯ ಈ ದೇವರು ಕೊರತೆರು ಪಂಡದು ಈ ಕಟ್ಟೆ ತೂನ ಗೊತ್ತಾಪುಂಡು ಇನಿ ಒಡೆಮುಟ ಅಭಿವೃದ್ಧಿ ಆತಂಡು ಈ ಗ್ರಾಮದ ಜನಕಲು ಮಾತ ಸೇರ್ದು ಈ ಅಭಿವೃದ್ಧಿ ಮಲ್ತದೇರು ಪಂಡ್ರೆ ಖುಷಿ ಆಪುಂಡು.
ಅಂಚನೆ ಈವ್ನಿಂಗ್ ಸ್ಟಾರ್ ಫ್ರೆಂಡ್ ಸರ್ಕಲ್ ಅಕಲ್ ಮಾತ ಯೂತ್ ದಕ್ಕಲ ಸೇರ್ದು ಇನಿ ಬಡ ಕುಟುಂಬಗೂ ಹೆಂಗೆ ಒಂದು ವಿಷಯ ತಿಕ್ಕೊಂಡು ಬಡ ಕುಟುಂಬಗೂ ಹೆಂಚಿನ ಕಷ್ಟ ಹೊಡಿತನಲ್ಲ ಹೆಲ್ಪ್ ಮಲ್ತೊಂದಿತ್ತೇರು ಅಂಚನೆ ಕೊರೋನಾ ಸಂದರ್ಭಡ್ಲ ಈ ಈವ್ನಿಂಗ್ ಫ್ರೆಂಡ್ಸ್ ಅಕಲ್ ಕಷ್ಟ ಹೊಡಿತೀನಿ ಅಕ್ಲಿಗೆ ಹೆಲ್ಪ್ ಮಲ್ತದೇರು ಅಕ್ಲನ ಕರ್ತವ್ಯ ಅಕ್ಲು ಮಲ್ತದೇರು ಅಂಚನೆ ದುಂಬಾಗ್ಲ ಈ ಈವ್ನಿಂಗ್ ಫ್ರೆಂಡ್ಸ್ ಮಾತಾಡಲ ಎಡ್ಡೆಡ್ತದು ಈ ಗ್ರಾಮಡು ಸೌಹಾರ್ದ ರೀತಿ ಇತ್ತದು ಮಾತ ಬಂದೋಲಕಲ್ಡ ಎಡ್ಡೆಡಿತ್ತದು ಈ ಕಾರ್ಯಕ್ರಮ ನನ್ನ ದುಂಬಗ್ಲ ಇನ್ನೆರಡು ಎಡ್ಡೆ ಮಲ್ಪಾಡು ಪಂಡದು ಯಾನು ಈ ಕೊರಗಜ್ಜ ಗುಳಿಗಜ್ಜ ಭೈರವ ದೇವೇರಡ ಯಾನು ನಟೊಂದಿಲ್ಲ ಅಂಚನೆ ಇನ್ನಿತ ದಿನ ಮಾತರೆಗ್ಲ ಗುಡ್ ಫ್ರೈಡೇದ ಶುಭಾಶಯ ಕೊರ್ಪೆ ಅಂಚನೆ ಇನಿ ರಂಜಾನ್ದ ಟೈಮ್ಲ ಮಾತೆರ್ಲ ಅಕ್ಕಲು ಮುಸ್ಲಿಂ ಬಾಂಧವ್ಯರ್ಲ ಇನಿ ರಂಜಾನ್ದ ಉಪವಾಸ ಮಲ್ತೊಂದುಲ್ಲೇರು ಇನಿ ಅಕ್ಲನ ಒಂಜಿ ಸಂಭ್ರಮ ಮಲ್ತೊಂದುಲ್ಲೇರು ಅಂಚೆನೆ ನಮ್ಮ ಈ ಕೊರಗಜ್ಜ ಕಟ್ಟದ ಸಂಭ್ರಮ ಮಲ್ತೊಂದುಲ್ಲೇರು ಅಂಚೆನೆ ಇನಿ ಗುಡ್ ಫ್ರೈಡೇ ಎಲ್ಲ ಎಂಕ್ಲೆನ ಈಸ್ಟರ್ ಪರ್ಬ ಒಂದು ಐತಲ ಸಂಭ್ರಮ ಮಲ್ತೊಂದು ಮಾತ ಸಂಭ್ರಮದ ಒಟ್ಟಿಗೆ ದೇವಿಯರ ಮಾತೆಗಳ ಆಶೀರ್ವಾದ ಕೊರಡು ಅಂಚನೆ ದೇವರು ಈ ಗ್ರಾಮಗೂ ನನ್ನತ್ತ ಆಶೀರ್ವಾದ ಪಾಡು ಪ್ರತಿ ಕುಟುಂಬಗಳ ಪ್ರತಿ ಜೋಕ್ಲೆಗಳ ಇನಿ ಸ್ಟೇಜಿಡ್ ಜೋಕುಲು ಪ್ರತಿಯೊಂದು ಕಾರ್ಯಕ್ರಮ ಕೊರಿಯರು ಭಾರಿ ಖುಷಿ ತೂದು ನಮ್ಮ ಇಲ್ಲಿಯಪ್ಪನಾಗ ನಮ್ಮ ಗೊಬ್ಬೊಂದಿತ್ತಿನ ಲಗೋರಿ ಕೊಟ್ಟಿದ್ದನ್ನೇ ಗೊಬ್ಬೊಂದಿತ್ತ ಇನ್ನಿತ ಜೋಕುಲು ಇನಿ ಭಾರಿ ಫಾಸ್ಟ್ ಮಲ್ತದೇರು ಈ ಎಲ್ಲೆಲ್ಲಿ ಜೋಕುಲ್ಲ ಆ ಪೊಣ್ಣು ಬಾಲೆ ಹಿಂಗೆ ಭಾರಿ ಖುಷಿ ಅಲ್ಲೊಂದು ಡ್ಯಾನ್ಸ್ ಮಲ್ತಿನ ಭಾರಿ ತೂದು ಖುಷಿ ಈ ಅವಕಾಶ ನಮ್ಮ ಇಲ್ಲಿಯಪ್ಪನಾಗ ನಂಗೆ ತಿಕ್ಕದಿಜ್ಜಿ ಆಂಡಲ ಇತ್ತದ ಜೋಕ್ಲೆ ತಿಕ್ಕದುಂಡು ಆಂಡ ನನ್ನ ಮಿತ್ತು ಆ ಜೋಕ್ಲೆಗಳು ನನ್ನತ್ತು ಜಾಸ್ತಿ ಡ್ಯಾನ್ಸ್ ಇರ್ಬೋದು ನ್ಯಾಷನಲ್ ಲೆವೆಲ್ಡ್ ಈ ಜೋಕುಲು ನಮ್ಮ ಗ್ರಾಮದ ಜೋಕುಲು ಅವಾರ್ಡ್ ಕನೋಡು ಪಂಡದು ಈ ಸಭೆಟ್ ಪಂಡ್ರೆ ಇಚ್ಛೆ ಪಡೊಂದುಲ್ವೆ ಅಂಚನೆ ಜಾಸ್ತಿ ಪಾತೆರ ಬೋಪುಜ್ಜಿ ಸಂತೋಷ್ ಬಲಿಯರ್ ಪಾತೇರಿಯರು ರವೀಂದ್ರ ದೊಡ್ಡಲ ಪಾತೇರಿಯರು ಮಾತ್ರ ಎಲ್ಲ ಸೊಲ್ಮಲೆ ಪಂಡದು ಎನ್ನ ಪಾತೆರ ಮುಗಿಪೆ ಜೈ ಹಿಂದ್ ಜೈ ಕರ್ನಾಟಕ ಸ್ಮರಣೆಗೆ ಪ್ರೀತಿದ ಗೌರವವನ್ನು ಕೊಡು ಪಡೆದು ಭಿನ್ನ ಮಲ್ತೊಂದಿಲ್ಲ ಶ್ರೀ ಚಂದ್ರಸ್ ಪಂಡಿತೋಸ್ ಮೇರೆಗೆ ಯಾಕಂದರೆ ಇದೊಂದು ಕಾರ್ಣಿಕ ಸ್ಥಳ. ಇಂಥ ಜಾಗೆಯಲ್ಲಿ ನನಗೆ ಒಂದು ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ಮತ್ತು ಇವತ್ತು ಈ ಶ್ರೀ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಹಾಗೂ ಈವ್ನಿಂಗ್ ಫ್ರೆಂಡ್ಸ್ ಇವರ ಒಂದು ಕಾರ್ಯಕ್ರಮಕ್ಕೂ ನನ್ನನ್ನು ಆಹ್ವಾನಿಸಿ ನನಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಅದಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ಈವ್ನಿಂಗ್ ಫ್ರೆಂಡ್ಸ್ ಯಾಕೆಂದರೆ ನಾನು ನೋಡ್ತಾ ಇದ್ದೇನೆ ಎಷ್ಟು ಹಲವಾರು ತಿಂಗಳುಗಳಿಂದ ಇವರು ಈ ಪ್ರೋಗ್ರಾಮ್ ಇಷ್ಟು ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಬೇಕಾದ್ರೆ ಯಾವ ರೀತಿಯಲ್ಲಿ ಈ ಯುವಕರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ನಾನು ನೋಡಿದ್ದೇನೆ. ಯಾಕೆ ನಮ್ಮ ಪಂಚಾಯತಿಗೆ ಬರೋದು ಮತ್ತು ಈ ಆಲ್ರೆಡಿ ನಮ್ಮ ಇಲೆಕ್ಷನ್ ಇದರಿಂದ ಸಹ ಅಲ್ಲಿಂದ ಸಹ ಪರ್ಮಿಷನ್ ತಗೋಬೇಕು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮತ್ತು ಇಲ್ಲಿ ಅರೇಂಜ್ಮೆಂಟ್ ಮಾಡೋದು, ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಅಂದರೆ ಈ ಗ್ರಾಮಕ್ಕೆ ಒಳ್ಳೆ ಆಗುವ ಕೆಲಸಗಳು ಇನ್ನು ಮುಂದೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಒಳ್ಳೆಯದು ಮಾಡಲಿ ಅಂತೇಳಿ ಹೇಳಿ ನಾನು ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಂತೋಷ ಆಗ್ಬಿಡ್ದು. ಯಾಕೆಂದ್ರೆ ಸಂತೋಷ್ ನಗರದ ಈ ಭಾಗಡು ಈತ ಮಲ್ಲ ಈ ಕಾರ್ಯಕ್ರಮ ಅನ್ಬಿಡ್ದಂಡ ಈವ್ನಿಂಗ್ ಫ್ರೆಂಡ್ಸ್ 10 ಕೊರಿನ 16 ವರ್ಷದಿಂದ ಆಯ್ತಾ ಪಿರೌಡು ಏತ್ ಬೆಗರ್ ಜಾಪಡೋದು ಮಾಡ್ಬಿಟ್ಟು ಈಗಲೇ ಮಾತಾರೆಗಳ ಗೊತ್ತುಂಡು. ಅದಕ್ಕೋಸ್ಕರ ನಾವು ಮಾತು ಅಪ್ಪೆಲ್ಲ ಸೇರಿದವರ ಈವ್ನಿಂಗ್ ಫ್ರೆಂಡ್ಸ್ ಜವನರಿಗೆ ಕೈ ಚಪ್ಪಾಲದ ಮೂಲಕ ನಿಗಳು ಸ್ಫೂರ್ತಿ ಕೊರೋಡು ನನಗೆ ವಿನಂತಿ ಬಂದಲೆ ಒಂಜಿ ಯುವಕ ಸಂಘ ಇತ್ತಂದ್ರೆ ಆ ಊರಿಗೆ ಒಂಜಿ ಭದ್ರತೆ ಐತಿಲಕ್ಕ. ಇನ್ನು ಸಂತೋಷ್ ನಗರ ಪಂಪಿನ ಊರಿಗೂ ಈವ್ನಿಂಗ್ ಫ್ರೆಂಡ್ಸ್ ಜವನೇರು ಒಂಜಿ ಕಾವಲುಗಾರರು ಐತಿಲಕ್ಕ. ಮುಲ್ತ ಅಪ್ಪೆಲ್ಲ ಕಾವಡು ಮುಲ್ತ ನಮ್ಮ ತಂಗಡಿಯಲ್ಲ ಕಾವಡು ಇವೇ ರೀತಿದ ಒಂದು ಶಕ್ತಿ ದುಂಜವನಂಚಿ ನಾವು ಅತ್ತನ ಅಕ್ಲೇನ ಪಿರೌಡು ಒಂದು ಹೋರಾಟ ಮಾಡ್ಬಿಡಂಚಿ ನಾವು ಅಕ್ಲೆಗೆ ಅನ್ಯಾಯ ಅನ್ನಾಗ ಆಯ್ತಾ ಪಿರೌಡು ఆయన సెట్టది ఉందో ఐకి న్యాయ కోర్పినంచిన ತಂಡವು ಹೊಂದಿಕೊಂಡು ಈ ಬಾಗಡ್ ಈವ್ನಿಂಗ್ ಫ್ರೆಂಡ್ಸ್ ಕರೆನ 16 ವರ್ಷದಿಂದ ಜವನ ನಿಂತು ಒಂದಿಲ್ಲ ದಯಕೆಂಡ ಪೂರೆಲ್ಲ ಇನಿ 10 20 25 ವರ್ಷದ ಉಲಾಯ್ದ ಜವನೇರು ಅಕಲು ಅನೇಕ ಸಮಾಜದ ಬೇರೆ ಬೇರೆ ಕೆಲಸ ಮಲ್ಪನೇಟ ಅಕಲು ಬರೀ ನಿಸ್ಸಿಮೇರು ಓಲ್ಲ ಅಕಲ್ನ ಬಗ್ಗೆ ಓಲ್ಲ ತೊಜ್ಪಾದ ಕೊರ್ಪುಣಂಚಿನ ಜವನೇರು ನೆಟ್ಟಿಜ್ಜೇರು ಏರು ಹೂ ಕೆಲಸ ಮಲ್ತನಲ್ಲ ಅವು ಈ ಕೈಟ್ ಕೊರ್ನ ಈ ಕೈಟ್ ಗೊತ್ತಾ ಒಂದಿನ ರೀತಿದ ಕೆಲಸ ಮಾಡೋಕಲು ತೂತ ಮಾತೇರಲ್ಲ ಮನೋಜ್ ಅದು ಪಡು ಪ್ರತಿ ಊರಿಲ್ಲ ಏನು ಪುದಾರ ಬಂಡ್ರೆ ಪೂರೇನಲ್ಲ ಪಾಕ ಪುದಾರ ಮಾಡೋ ಅಂಚಿನ ಜವನೀರು ಇಲ್ಲೇರು ಪ್ರತಿ ಊರಿಲ್ಲ ಈವ್ನಿಂಗ್ ಫ್ರೆಂಡ್ಸ್ದ ಜವನೀರು ಎಂಚೊಲ್ಲೇருந்து ಕೇಂಡ
ಈ ಭಾಗ ನಡಪಣಂಚಿನ ಉವೇ ಒಂಜಿ ಕೆಲಸ ಕಾರ್ಯಗಳ ಎಂಕಲ್ ದುಂಬ ಬಣ್ಣದ ಬರ್ಪಣಂಚ ಜವನೇರು ಏರ್ಲ ನೆಟ್ಟು ಕಾಸ್ತ ಜವನೇರು ಏರ್ಲೆಜ್ಜರು ಕಾಸಿತ್ತಿನ ಕುಳಿಜರು ನಮ್ಮಂಚನೆ ಸಾಮಾನ್ಯ ಬಡ ಕುಟುಂಬದ ಪುಟ್ಟದು ಇನ್ನು ಸಮಾಜಗೋಸ್ಕರ ಯಾನು ಬೆಂದಿನ 10 ಪೈಸೆಯನ್ನು ಪಾರ್ದು ಒಂಜಿ ಸಂಘ ಸಂಸ್ಥದ ಮೂಲಕವಾದ ಈ ಭಾಗದ ಜನಗಳಿಗೆ ಸಹಾಯ ಹಸ್ತನ ಕೊಡುವಂಪಿನ ಎಡ್ಡ ಮನಸ್ಸಿತ್ತಿನ ಜವನೇರಿಯಿಂದ ಒಂದು ಈವ್ನಿಂಗ್ ಫ್ರೆಂಡ್ಸ್ ಜವನೇರು ನೆಕ್ಕೋಸ್ಕರಕ್ಲಿ ನಮ್ಮ ಅಭಿನಂದನೆ ಕೊಡು ಬಂದಲೆ ಖಂಡಿತವಾದ ಈ ಭಾಗದ ಅಪ್ಪೆಲ್ಲ ಮಸ್ತ್ ಜನ ಬೈದೇರು ಇನ್ನು ಪಾತಿರ್ನ ಕೇಂದ್ರಕ್ಕೆ ಒಂಚೂರು ಬೇಜಾರ್ಲಕ್ಕ ಬಂಡ ಭಾರಿ ಶೋಕದ ನಾಟಕ ಉಂಟು ಶಾರದಾ ಕಲಾ ಆಡಿಸ್ತಕ್ಕಲ್ಲ ಯಾನು ಉಲ್ಲೆತ್ತ ಬಂದ್ಬಿ ನಾವು ಆ ನಾಟಕದ ಪುರ್ತುಡು ಇನ್ನು ಜಾಸ್ತಿ ಪಾತಿರ ಸಮಯನ ಹಾಳುವಂಪರಿಗೆ ಇಷ್ಟೇ ಜಾಣಲ್ಲ ಈವ್ನಿಂಗ್ ಫ್ರೆಂಡ್ಸ್ ತಕ್ಕಲ ಬಗ್ಗೆ ನಮ್ಮ ಪನೋಡೆ ಅವತ್ತಂದೆ ಇನ್ನು ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಈ ಭಾಗದ ವಾರ ರೀತಿಡಕಲು ಕಷ್ಟಪಟ್ಟದು ಆ ಒಂಜಿ ಕೊರಗಜ್ಜನ ಸೇವೆಯನ್ನು ಮಂದೊಂದು ಉಳ್ಳರ ಪಂಪಿನಾಗ ಮಾತಿರಲ್ಲ ಗೊತ್ತಿತ್ತು ನಾವು ಅಂಡ ಇನ್ನು ವರ್ಷದ ಪೋಯ್ಲಕ್ಕನೆ ಭಾರಿ ಅಭಿವೃದ್ಧಿದ ಪಥಕ ಪೋನುಂಡವು ಕೊರಗಜ್ಜನ ಕಾರ್ಣಿಕಲ ಅಂದು ಆಯ್ತು ಒಟ್ಟಿಗೆ ಈ ಭಾಗದ ಚವನರ್ನ ಶಕ್ತಿ ಇಲ್ಲ ಅಂದಕ್ಕಲ್ಲ ಸ್ಫೂರ್ತಿ ಇಲ್ಲ ಅಂದು ಆ ಕಾರಣಕ್ಕೋಸ್ಕರ ಇನ್ನು ಕೊರಗಜ್ಜ ಸೇವಾ ಸಮಿತಿ ಭಾರಿ ಅಭಿವೃದ್ಧಿದ ಪಥಕ ಬೋದು ಇನ್ನು ದೇವದೇವರನ ಅನುಗ್ರಹದ ಹತ್ರ ಇನ್ನು ಸಂತೋಷ್ ನಗರ ಈತ ಪೊರ್ಲದೊಂಜಿ ಜಾತ್ರೋತ್ಸವ ನಡೆದೊಂದು ಪಂಪಣೆಗೆ ಹೆಮ್ಮೆ ಪಡೋಡು ಬಂದು ಲೈಕೋಸ್ಕರ ಇನ್ನು ಈ ವೇದಿಕೆ ಬರ್ತದೆ ನೆರೆಕರೆದ ಎನಾಲ್ನ ಒಂಜಿ ನಿಖಲ ಇಲ್ಲದ ಬಾಲ್ಯ ಪ್ರಮಾಣ ದೃಷ್ಟಿಯಲ್ಲಿ ಎತ್ತದ ಮಾತಿರಲ್ಲ ನಿಖಲಿನಿ ಗೌರವ ಕೋರಿಯರು ನೆಕ್ಕೋಸ್ಕರ ಯಾನು ಮಾತಾ ಈವ್ನಿಂಗ್ ಫ್ರೆಂಡ್ಸ್ದ ಜವನರಿಗಳ ಆಯ್ತು ಒಟ್ಟಿಗೆ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಮಾತಾ ಹಿರಿಯಕ್ಲೆಲ್ಲ ಕಾರ್ಯಕರ್ತರಿಗೆಲ್ಲ ಎನ್ನ ವಂದನೆ ತಿಳಿಸೋ ಒಂದು 2 ಪಾತ್ರ ಬಂದರೆ ಅವಕಾಶ ಕೊರೋ ನಿಖಲಿಗೆ ಧನ್ಯವಾದ ಅರ್ಪಿಸೋ 2 ಪಾತ್ರ ಅಂತ ಜೈ ಹಿಂದ್. ಪಂಡಿತ್ ಹೌಸುಡ್ದು ಸಂತೋಷ್ ನಗರ ಪನ್ನಗ ಎಕಡೆ ಚಂದ್ರಣ್ಣೆ ಪಂಡಿರ್ ಎನ್ನ ಅಪ್ಪೆ ಇಲ್ಲಂದು ಖಂಡಿತವಾದಲ್ಲ ಅಂದ್ 14 ಮನೆ ಪ್ರಾಯುಡು ಸಾರತ್ತ ವರ್ಮನುತ್ತ 90 ಮನೆ ವರ್ಷಡು ಮುಲ್ಪದ ಸರಸ್ವತಿ ಗಟ್ಟಿನ ಕಮಲಾಕ್ಷರನ ಮದಿಮ್ಯಾದಿ ಮಣ್ಣಿಗೆ ಬತದುಪ್ಪೆ ಆ ಸಂದರ್ಭಡು ಎಂಕ್ಲೇನ ಮಾಮಿ ಒಂಜಾತ ದೈವ ದೇವರನ ಆರಾಧನೆ ಮಲ್ಪುನ ಶಕ್ತಿದ ಆರಾಧನೆ ಮಲ್ಪುನ ಒಂಜಿ ಮಲ್ಲಪ್ಪ್ಯಾರು ಎಂಕ್ಲಾಗನ ಅಪ್ಪೇ ಬಂದಲೆಪ್ಪುನಿ ದಾಯಿ ಉಪನ್ಯಾಸದ ದುಂಬತ್ತ ಎನ್ನ ಕುಟುಂಬದ ಸಂದೇಶ ನಿಕ್ಲೆ ಕೊರ್ಪೆ ಪಣ್ಣಂದಾಂಡ ಸುರುಕ್ಕಾದ ಮದಿಮ್ಯಾದ ಜಾಲು ಜಪ್ಪುನಗ ಕೈ ಮುಗಿದ ಬಲಪ್ಪೆ ಪಣ್ಣದು ಎಂಕ್ಲೇನ ಕಡಪುರ್ನಿ ಈ ಸನ್ನಿಧಾನಗು ಐಡ್ದು ಬೊಕ್ಕ ಪ್ರತಿ ಸಂಕ್ರಮಣ ಒಂದು ಸುಮಾರು 24 ವರ್ಷದ ಕತೆ ಪ್ರತಿ ಸಂಕ್ರಮಣ ಆನಗ ಇನಿ ನಮ್ಮ ದಾದ ಈ ದೈವಲ್ಯನು ತುವಂದುಲ್ಲನ ಈ ಶಕ್ತಿ ದೇವತೆಲೇನು ತುವಂದುಲ್ಲನ ಇಂಚ ಮಾತ ದಾಲ ಇಜ್ಜಂಡ್ ಯಾನ್ ಎಕಡೆ ಒಂಜಾತ ನಿರೂಪಣೆ ಮನ್ಪುನಗ ನೇಕ್ ಬೆನ್ನಿನ ಒಂಜಾತ ಹಿರಿಯಕ್ಕಲ್ನ ಪುದರ್ನ ನಿಕಲ್ನ ಎದುರುಡು ಪಂಡೆ ದಾಯಿ ಪಣ್ಣಂದಾಂಡ ಕೂಲಿ ಕೆಲಸ ಮಲ್ತೊಂದು ಕಷ್ಟದ ಜೀವನನು ನಡಪ ಒಂದು ಮಧ್ಯಮ ವರ್ಗೊಡಿತೊಂದು ಈ ಊರಡು ಒಂಜಿ ಶಕ್ತಿ ಸಾನ್ನಿಧ್ಯ ಬೋಡು ಮುಲ್ಪ ಗುಳಿಗಜ್ಜ ಕೊರಗಜ್ಜ ದೈವದ ಸಾನ್ನಿಧ್ಯ ಬೋಡು ಪನ್ಪಿನ ನೆಲೆಟ್ ಐಡ್ದು ಬೊಕ್ಕ ಎಂಕ ಗೊತ್ತಿತ್ತಿಲ್ಲ ಕನೆ ಕಲ್ಲುಟ್ಟೆಪ್ಪನ ಮಾತ ಸಾನ್ನಿಧ್ಯ ಪ್ರಶ್ನೆಡು ಸುಂದರಣ್ಣ ತೋಜಿದು ಬತ್ತನ ತೋಜೋಡು ಪ್ರತಿ ವರ್ಷ ಮುಲ್ಪದ ರೈಣಿಕ ದುಪ್ಪು ಅತನೆಂಗಳ ಕವಿತಾ ದುಪ್ಪು ಮುಲ್ಪಪ್ಪನ ಮಾತ ಅಕ್ಕನಕಲು ಒಟ್ಟು ಸೇರಿಗೆಡ್ಲ ಎಂಕಲ್ ಅಪ್ಪೆಲ್ಲು ಇಲ್ಲಿಲ್ಲಡೆ ಪೋದು ಮುಲ್ಲ ಒಂಜಿ ಮಾತೃ ಮಂಡಳಿ ಉಪ್ಪಡು ಪನ್ಪನ ಒಂಜಿ ಸಂದೇಶನು ಕೊರಂದು ಈ ಸಂಘಟನೆ ಬುಳೆ ಒಂದು ಬತ್ತಣು ಇನಿಕ್ಕಾನಗ 16 ವರ್ಷಡು ಈವ್ನಿಂಗ್ ಫ್ರೆಂಡ್ಸ್ ಎನ್ನ ಮಾತ ಜೋಕುಲು ಎಂಕ ಇನಿಕ್ಲ ನೆನಪುಂಡು ಸುರುತ್ತ ಸಬೆತ್ತ ಲೇಸಿನ ಬಹುಶಃ ಎಂಕ ಗೊತ್ತಿತ್ತಿಲ್ಲ ಕನೆ 2001 ಒಂದುವೆ ಕಿಶೋರ್ ಬಾರಿ ಕಿನ್ಯ ಪ್ರಾಯದ ಹುಡುಗಿ ಆದಿತ್ತೀನಿ ಕಿಶೋರ್ ಆದುಪ್ಪಡು ರಿತೇಶ್ ಅಣ್ಣ ಆದುಪ್ಪಡು ರಂಜನನೆ ಇಂಚ ಒಂಜಿ 4 ಜವನೇರು ನಮ್ಮ ಇಲ್ಲಾಗ ಬರ್ಪೇರು ಅಕ್ಕ ಮೂಲು ಬೇತೆ ನಮ್ಮ ದೈವದ ನಾಗದರ್ಶನ ಬಾರಿ ಪೊರ್ಲುದ ಸೇವೆ ನಡಪುಂಡು ಮೂಲ ನಮ್ಮ ಒಂಜಿ ಸಭಾ ಕಾರ್ಯಕ್ರಮ ಎನ್ ಎಕಡೆ ಪಂಡೆ ನಿಕ್ಲಡ ಆ ಪೊರ್ತುಡು ಕೊರ್ತಿನಂಚಿನ ಮುಂದುವೆ ಊರದ ಎಕಡೆ ದಾದ ಮೂಲು ಕಿನ್ನೆ ಜೋಕುಲು ಕೊರ್ನ ಪ್ರದರ್ಶನ ಉಂಡ ಇನ್ನು ಏರ್ ಮಾತ ಈ ಬತ್ತಿನಂಚಿನ ಮಣ್ಣುಡು ಅಕ್ಲನ ಪ್ರತಿಭೆನು ಅಕ್ಲ ಅನಾವರಣ ಮಂತದೇರ ಇನ್ನು ಮಲ್ಲ ಅಕ್ಲ ಹುದ್ದೆಗಾದುಪ್ಪು ಅತನ ಎಡ್ಡೆ ಸಂಸಾರಗು ಮದಿಮ್ಯಾದು ಅಕ್ಲಕ್ಲನ ಜೋಕುಲ್ನೊಟ್ಟುಗು ಎಡ್ಡೆ ಪುಡುಲ್ಲೇರು ಒಂದು ಈ ಮಣ್ಣದ ಕಾರ್ಣಿಕ ಪನೆರ ಹೆಂಗ ಯಾನ ನಿಕಲ್ಡ ಬಯಕೆ ಬಂದುಳೆ ದಾಯಪಣ್ಣಂದಾಂಡ ಆನಿ ನಡತಿನಂಚಿನ ಆ ಒಂಜಿ ಸಬೆತ್ತ ಲೇಸ್ ಇನಿ ಮುಟ್ಟಲ್ಲ ವಿಶೇಷವಾದ ಈವ್ನಿಂಗ್ ಫ್ರೆಂಡ್ಸ್ದ ಎನ್ನ ಮಾತ ಕಿನ್ಯ ಮೆಗ್ಗೆ ನಕ್ಲೆ ಜ್ಞಾನ ಸುಗಿಪೋಡು ಕೊರೋನಾ ಸಂದರ್ಭದ ಖಾಲಿ ಧಾರ್ಮಿಕವಾದ ಮಾತ್ರ ಚಿಂತನೆ ಮೂಲಿಜ್ಜಿ ಸಾಮಾಜಿಕವಾದ ಶೈಕ್ಷಣಿಕವಾದ ಸದ್ದಿಲ್ಲದೆ ಮಾಡುವ ಕೆಲಸ ದುಮ್ಮು ಒಂಜೊಂಜಿ ಎತ್ತಂಡು ನಮಕ್ ಬೇತೆ ಮರ್ಗೆಲ್ಡು ನಮ್ಮ ದಾಯಿ ಒಂಜಾತು ಪ್ರಚಾರ ಕೊರಡು ಪಂಡಂದಾಂಡ ನಮ್ಮ ಪ್ರಚಾರ ಪ್ರಿಯರು ಪಂಡದತ್ತು ಆಂಡ ಒವೇ ಒಂಜಿ ಪ್ರಚಾರ ಇಜ್ಜಂದೆ ಅವು ದೈವಸ್ಥಾನದ ಕೆಲಸ ಆದುಪ್ಪು ಊರದ ಅಭಿವೃದ್ಧಿ ಆದುಪ್ಪು ಕೊರೋನಾ ಸಂದರ್ಭದ ಕಿಶೋರ್ ಮಂತಿನಾಥ್ ಫೋನ್ ಎಂಕಿ ಏರ್ಲ ಮಂತದ ಜೇರ್ನೆನ್ವೆ ಅಕ್ಕ ಅಲ್ಪ ಕಿಟ್ಟುಂಡೆ ಮುಲ್ಪ ಕಿಟ್ಟುಂಡೆ ರಾತ್ರ ಪಗೆಲಿ ಜವನೀರ್ನ ತಂಡ ತನ್ನ ಊರದಕ್ಕಲು ಬಡವುಡು ಬರ್ಕೆಲ್ದ ಕುಲ್ಲೆರ ಬಲ್ಲಿ ಪನ್ಪುನ ಎಡ್ಡೆಪ್ಪುದ ಒಟ್ಟುಗು ಒಂಜಾತು ಸಾಮಾಜಿಕವಾದ ಸೇವೆ ಮಲ್ತೊಂದು ಸಂಘಟನೆಯನ್ನು ಗಟ್ಟಿ ಮುಟ್ಟಾದು ಹಿರಿಯಕ್ಲೆನ ಮಾರ್ಗದರ್ಶನೋಡು ಬುಲೆಪ್ಪ ಒಂದು ಬತ್ತೇರ ಬಂದುಳೆ
ಧಾರ್ಮಿಕ ಉಪನ್ಯಾಸ ಪನ್ನಗ ಗಂಟೆಗಟ್ಟಲೆ ಧಾರ್ಮಿಕತೆದ ಬಗ್ಗೆ ಪಾತಿರ್ನಂಚಿನ ಶಕ್ತಿಲ ಎಂಕಿಜ್ಜಿ ಅತ್ತಂಡ ಐಕ ಪರಿಪೂರ್ಣವಾಯಿನ ಪಕ್ವತೆಲ್ಲ ಎಂಕ್ ಉಂಡಾಯಿಜ್ಜ ಅಂದು ಗೊತ್ತಿಜ್ಜಿ. ಈ ಊರದ ಮಣ್ಣದ ಮಗಳಾದ ಒಂಜಾತಿಯನ್ನ ಅನುಭವಡು ಬತ್ತಿನಂಚಿನ ಯಾನ್ ಸನಾತನ ಹಿಂದೂ ಧರ್ಮ ನಡತೊಂದು ಬತ್ತಿನ ಸಾಧಿನ ತೋಡುಂದಾಂಡ ಇನಿ ನಮ್ಮ ಸಂಸ್ಕಾರ ಸಂಸ್ಕೃತಿ ವಾ ಮರ್ಗೆಲ್ಡು ಪೋವಂದುಂಡು. ನಮ್ಮ ತುಯ್ಯ ಎಕಡೆ ಒಂಜಿ ಕಿನ್ಯ ಬಾಲೆ ರಾಮನ ಒಂಜಿ ಬಾರಿ ಪೊರ್ಲುದ ಒಂಜಿ ಜಪನು ಪಣ್ಣಂಡು ಐದು ಬೊಕ್ಕ ಪನ್ಲೆ ಪನ್ನಗ ಕೆಲವೇರು ಬಾರಿ ಮನಸ್ಸಿಡ್ದು ಪಂಡೆರಂದಾಂಡ ಕೆಲವೇರು ಪಣ್ಣಂಡು ಆಪೆದಕ್ಕಲು ತೂಪೇರ ದೇವೇರ್ನ ಸ್ಮರಣೆ ಮಲ್ಪುನಗ ಏನನ್ನ ಆಪೆದಾಯ ತೂಪೆ ಇಪೆದಾಯ ತೂಪೆ ನನೋರಿದಾಲ ಪನ್ಪೆಂದು ಪಣ್ಣಂದಾಂಡ ಅವು ದೇವೇರಗಳ ಮುಟ್ಟುಜಿ ನಮ್ಮ ಮನಸ್ಸುಗಳ ಮುಟ್ಟುಜಿ ಪನ್ಪನ ಸಂದೇಶ ನಮಗ ಗೊತ್ತುಪಡು. ಯಾನಿಯನ್ನ ದೇವೇರನ ನಮ್ಮಿಂಚಿನ ದೇವೇರನ ಸುಗಿಪುವೆ ಅವು ಕಣ್ಣು ಮುಚ್ಚಿದಾಂಡಲ ಸುಗಿಪುವೆ ಅತ್ತಂಡು ಬಾಯಿಡು ಭಜನೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ನೇಕೊಂಜಿ ಸೇರ್ಸಾ ಒಂದು ಪನ್ಪನ ಅಪ್ಪೆ ದುರ್ಗನ ಒಂಜಿ ಸಾನ್ನಿಧ್ಯ ಆಯ್ಬೊಕ್ಕ ಈ ಕ್ಷೇತ್ರೋಡು ಸದಾ ನಡಪುನಂಚಿನ ಶನಿವಾರದ ಭಜನಾ ಕಾರ್ಯಕ್ರಮ ಬಹುಶಃ ಇನಿ ಪೂಜಾ ನಮ್ಮ ಊರದ ಮಣ್ಣದ ಮಗಳು ಇನಿ ಅಲ್ಲನೆ ಒಂಜಿ ಆ ಚಾನಲ್ ಅದು ಪತ್ತಂಡ ಸೋಷಿಯಲ್ ಮೀಡಿಯಾಡ್ ಆಲ್ ಕೊರ್ಪುನಂಚಿನ ಆ ಪದ ಅತ್ತಂಡ ಎಕಡೆ ವೇದಿಕೆಡ್ ಇದು ಮಾತ್ರ ಈ ಮಣ್ಣದ ಋಣ ಈ ಮಣ್ಣದ ಶಕ್ತಿ ನಮ್ಮ ಕಾಪುಂಡು ಓಲು ಪೋಂಡಲ ಹಿಂದೂ ಧರ್ಮೋಡು ಅವೇತೋ ದೈವ ದೇವೇರ್ನ ಸಾನ್ನಿಧ್ಯಲು ಗಂತ್ ಗಂತಗ ಅಲ್ಪಲ್ಪ ಅಜ್ಜನ ಕಟ್ಟೆ ಒಪ್ಪುಂಡು ದೇವಸ್ಥಾನ ಒಪ್ಪುಂಡು ದಾಯಗನ್ ಒಂಜಿ ತೆರಿಲೆ ಬಂದುಳೆ. ಇನಿ ಪಾಶ್ಚಾತ್ಯ ಸಂಸ್ಕೃತಿದಕಲು ಮಾತಾ ದೇಶನು ಬುಡ್ದು ಭಾರತ ದೇಶಗೂ ಬತ್ತದ ಮುಲ್ತ ಸಂಸ್ಕೃತಿನ ಸಂಸ್ಕಾರನ ದಾಯ ಕಲ್ಪೇರ ಪಣ್ಣಂದಾಂಡ ಮುಲ್ಪ ಧನಾತ್ಮಕ ಚಿಂತನೆ ಉಂಡು ಆರೋಗ್ಯನ ವೃದ್ಧಿಸಾವುನಂಚಿನ ಆಯುರ್ವೇದದ ಸತ್ತ ಉಪ್ಪುನಂಚಿನ ಭೂಮಿ ಓವು ಪಣ್ಣಂದಾಂಡ ಅವು ನಮ್ಮ ಭರತ ಭೂಮಿ ಅವು ನಮ್ಮ ಭಾರತ. ಐಕೋಸ್ಕರ ಪಾಶ್ಚಾತ್ಯರ ಬತ್ತದ ಮುಲ್ಪ ನಮ್ಮ ಸಂಸ್ಕೃತಿನ ಸಂಸ್ಕಾರನ ಕಲ್ಪೇರು ಆಂಡ ನಮ್ಮ ಇತ್ತೆ ಪಾಶ್ಚಾತ್ಯ ಸಂಸ್ಕೃತಿನ ಒಗ್ಗೂಡಿ ಸಾಂಡಲ ಬಹುಶಃ ಇಂಚಿನ ಸಂಘಟನೆಲು ಅವಲವಲು ಧರ್ಮ ಸಂಸ್ಕೃತಿನ ಒರಿಪಾಯರಿಗೋಸ್ಕರ ಮಲ್ಪಿಂಚಿನ ಒಂಜಾತ ಸೇವೆ ಹಿಡ್ದಾದ್ರ ಇನಿ ಆಂಡಲ ಒಂತೆ ಜೋಕುಲು ಅತನ ಒಂತೆ ಜನಕುಲು ಆ ಸಂಸ್ಕಾರನ ಒರಿಪಾಯರಿಂದ ತೆರೆಯುವನಲ್ಲಿ ಬಂದಳೆ. ಯಾನೇನ ಅನುಭವದೊಟ್ಟಿಗೆ ಎಕಡೆ ಪಂಡೆ ಯಾನೊಂಜಿ ಸಂಸ್ಥೆಡ್ ಕೆಲಸ ಮಲ್ತೊಂದು ಪುನಗ ಎನ್ನೊಟ್ಟಿಗೆ ವಿದೇಶದ ಕಲ್ಪನಂಚಿನ ಜೋಕುಲು ಎಂಕ್ಲೆನ ಆ ಸಂಸ್ಥೆಗೆ ಬರೋಂದಿತ್ತೇವೆ. ಆ ಸಂಸ್ಥೆಡ್ ಜರ್ಮನ್ ಸ್ಟೂಡೆಂಟ್ಸ್ ಆದುಪ್ಪು ಆ ಸ್ಟೂಡೆಂಟ್ಸ್ ನಕ್ಲು ಬತ್ತದ ವಿ ವಾಂಟ್ ಟು ಲರ್ನ್ ಅಸ್ಟ್ರಾಲಜಿ ಎಂಕ್ಲಿಗೆ ಮುಲ್ತ ಜ್ಯೋತಿಷ್ಯ ಶಾಸ್ತ್ರ ಕಲ್ಪೋಡು ಎಂಕ್ಲಿ ಜ್ಯೋತಿಷ್ಯ ಶಾಸ್ತ್ರನ ತುವೋಡು ಪಂದು ಏಪಲ ಎಂಕ್ಲಿಗೆ ಹಠ ಮಲ್ಪನವು ನಮ್ಮ ನಂಬುವ ಅಕ್ಲು ಅಂಚ ಪಂಡೆರಂದಾಂಡ 11 ಗಂಟೆಗೆ ಲಕ್ಕದು 12 ಗಂಟೆಗೆ ಒನಸ್ ಮಂತದ ಬರ್ಪೇರನ್ ಇಜ್ಜಿ ಬಂದುಳೆ ಎಂಕ್ಲು 1 ಗಂಟೆಗೆ ಆಫೀಸ್ ಪೋಡುಂದಾಂಡ ಎಂಕ್ಲು ಇಂಚಿನ ಆಸ್ಟ್ರಾಲಜಿನವಲು ಪನ್ನಗ ಜ್ಯೋತಿಷಿನವಲು ನಿಕ್ಲಿಗೆ ದಾದ ಕಲ್ಪೋಡು ಪಂಡಂದಾಂಡ 8 ಗಂಟೆಗೆ ಫೋನ್ ಮನ್ಪೇರ ಶುರು ಮಲ್ಪೇರು ಎಂಕ್ಲಿನ ಹೊರಕೊಂದು ಅಲ್ಪ ಬುಡ್ದು ಬಲೆ ಬೊಕ್ಕ ಎಂಕ್ಲು ಕಲ್ತೋನ್ವಾನ್ ಒಂದು ನಮ್ಮ ಸನಾತನ ಧರ್ಮ ಸನಾತನ ಸಂಸ್ಕೃತಿನ ಒರಿಪಾವನ ನೆಲೆ ನಮ್ಮ ಏತ ತೆರೆಯೊಂದ ಯಾನು ಎಕಡೆ ಗಮನಿಸಾಯಲಕ್ಕನೆ ಒಂಜಿ ಬಾಲೆ ಭಗವದ್ಗೀತೆದ ಪಾರಾಯಣ ಮಂತಣ್ಣು ಒಂಜಿ ಮೆಗ್ಗೆ ಕೇಂಡೆ ಅಕ್ಕ ಅವು ಏತನೇ ಅಧ್ಯಾಯ ಪಣ್ಣಂಡಲ್ಲ ಎಡ್ಡೆತ್ತಣ್ಣನ್ ಬಾರಿ ಬೇಜಾರು ಬಹುಶಃ ಮಾಧ್ಯಮದ ಎದುರು ಪನೋಡಾ ಬೊಡ್ಚ ಅಂದು ಗೊತ್ತಾಪುಜಿ ಇನಿ ಓಡೆ ಮುಟ್ಟ ಎತ್ತದನ್ನು ಪಣ್ಣಂದಾಂಡ ಯಾನು ಎಕಡೆ ಪಂಡ ಯಾನು ಭಾಷಣಗಾರದೆ ಅಥವಾ ನಿರೂಪಕಿ ಯಾನು ನಿರೂಪಕಿ ಆದ ಎನ್ನ ಸಮಾಜಡು ಬುಳೆ ಒಂದು ಸಾಮಾಜಿಕ ಸೇವಾ ಕಾರ್ಯಕರ್ತೆ ಆದ ಸೇವೆ ಕೊರ್ನಾಲ್ ಒಂಜಾತ್ ಕಾರ್ಯಕ್ರಮಡು ಬೇತೆ ಬೇತೆ ಅವು ನಮ್ಮನೆ ಸಂಸಾರದ ತಂಡ ನಮ್ಮ ಒಂದು ಕುಟುಂಬದ ಕಾರ್ಯಕ್ರಮ ಅಥವಾ ನಮ್ಮ ದೋಸ್ತೆಲ್ಲನ ಕಾರ್ಯಕ್ರಮಡು ಪೋನಾಗ ಇತ್ತೆಂಕ್ಲನ ನಿರೂಪಣೆಡು ಅತನ ಆಟ ಪಾಟಡು ಜೋಕುಲ್ಡ ಪನ್ಪನಿ ಹೂವಾಣೊಂಜಿ ಭಜನೆ ಪಲ್ನೆ ಜೋಕುಲೆ ಹೂವಾಣೊಂಜಿ ಶ್ಲೋಕ ಪಲ್ನೆ ಜೋಕುಲು ಪನ್ನಗ ಜೋಕುಲು ಕೆಪ್ಪಿ ಪಾಪ ಅವೇ ಒಂಜಿ ಎಡ್ಡೆ ಪದ ಪಲ್ನೆ ಪಣ್ಣಂದಾಂಡ ಎಕಡೆ ಸುಮಾರು ಪಂದಡು ಅಪ್ಪ ಲೂಸ ಅಮ್ಮ ಲೂಸ ಅವು ಆನಿ ಇನ್ನಿತ್ತೆ ಪಿತಾಚೆ ಇಂಚಿನ ಮಾತ ಬರ್ಪನಂಚಿನ ಸಂದರ್ಭಡು ಒಂದು ತಪ್ಪತ್ತು ದಯಮಂತದ ತಪ್ಪುಂದು ತೆರೆಯಡೆ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ನಮ್ಮ ಸನಾತನ ಧರ್ಮ ಸಂಸ್ಕಾರದ ಅಟ್ಲೀಸ್ಟ್ ಓಂ ಗಮ್ ಗಣಪತಿ ಪನ್ಪನ ಶ್ಲೋಕನ ಬಾಲೆಗೆ ಬಾಲ್ಯಡೆ ಜಿಂಜಾಂಡಂದಾಂಡ ಆ ಬಾಲ ಐನು ಪ್ರತಿದಿನ ಕಾಂಡೆ ಲಕ್ಕದು ಐನು ಪಠಣ ಮಲ್ಪುಣಿಗೆ ಬಾರಿ ಸುಲಭ ಜೋಕ್ಲೆಗೆ ಪಂಡದು ಕೊರೆಯರ್ದಾಂಡ ಈ ಪರೀಕ್ಷೆಡು ಪೋದು ಕೊರಗಜ್ಜಗ ನಮ್ಮ ನಿದ್ರ ಕಜ್ಜೆರದು ಬರೆಯಂದೆ ದಾಲೆತ್ತದ ಅಜ್ಜಗ ಬೀಡದೀಪೆ ಪಂಡ ನಮ್ಮ ಪಾಸ ಅಪ್ಪುಜ ಬಹುಶಃ ಇಂಚಿನ ಶ್ಲೋಕಲೇನು ಧರ್ಮಲೇನು ಪಂಡಂದಾಂಡ ಆ ಬಾಲೆಡ ಧನಾತ್ಮಕ ಚಿಂತನೆದ ಒಟ್ಟುಗು ಆ ಕಾನ್ಸಂಟ್ರೇಷನ್ ಅತ್ತಂಡ ಆ ಬಾಲೆನ ತನ್ನ ವ್ಯಕ್ತಿತ್ವ ವಿಕಸನದೊಟ್ಟುಗು ಆ ಬಾಲ್ಯ ಕಲ್ಪನಂಚಿನ ಆ ಶಕ್ತಿ ಗ್ರಹಣ ಶಕ್ತಿಲ ಜಾಸ್ತಿ ಆಪು ಬಹುಶಃ ನಮಕ್ ಮಾತ ಗೊತ್ತಿತ್ತಿನವೆ ಒಂಜಿ ಕಾಲೋಡು ನಮ್ಮ ಮಾತ ಇಲ್ಲೇ ಒಪ್ಪುನಗ ನಮ್ಮ ಅಪ್ಪ ಅಮ್ಮ ಅತ್ತಂಡ ನಮ್ಮ ಹಿರಿಯಕ್ಕಲು ನಮಕೊಂಜಿ ಶ್ಲೋಕನ ಪಂದು ಕೊರ್ಪೇರು ಕಾಂಡೆ ಪಜೆಡ್ದು ಲಕ್ಕದು ಪೋದು
ಸುರುಕಾದ ಏರಲ್ನ ತೂಪುನ ಹತ್ತು ಮಗ ರಡ್ಡ ಕೈಲ್ನ ಪೂಜಿದು ಕೈ ಪತ್ತದು ಕೈತ ರೇಖೆಲೇನು ತೂದು ಬಾರಿ ಪೊರ್ಲದ ಒಂಜಿ ಶ್ಲೋಕ ಪನೋಡು ಪನೊಂದಿತ್ತೇರು ಒಂದು ಪನೋಲಿಯಾ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತ ಕರದರ್ಶನ. ಇನಿತ್ತ ಸಂದರ್ಭಡ್ ಅವೇ ಶ್ಲೋಕನ್ ನಮಕ್ ಪನೆರ ಪಣ್ಣಂದಾಂಡ ಅವು ಎಂಚ ಒಪ್ಪುಂದು ಒಂಜಿ ಭಿನ್ನ ಎನ್ನನೆ ಒಂಜಿ ಸಾಹಿತ್ಯೋಡು ಅತನ ಇತ್ತೆ ನಡಪು ನಂಚಿನ ಪ್ರಸ್ತುತ ಪರಿಸ್ಥಿತಿ ಎಂಚೊಂಡೊಂದು. ಕರಾಗ್ರೆ ಮೊಬೈಲೇ ಲಕ್ಷ್ಮಿ ಕರಮಧ್ಯೆ ವಾಟ್ಸಪ್ಪೇ ಕರಮೂಲೆ ಸ್ಥಿತೆ ಗೌರಿ ಅವು ಬರಂದು ಎನ್ನ ಬತ್ತುಂಡು ಬಾಯ್ಡು. ಕರಮೂಲೆ ಫೇಸ್ಬುಕ್ಕೆ ಪ್ರಭಾತ ಮೊಬೈಲ್ ದರ್ಶನಂ. ಇನಿ ಜೋಕ್ಲೇನು ಅತ್ತಂಡ ಸಂಸಾರಡಿ ಏರಿಜ್ಜಿನಾಂಡಲ ಬದುಕೇರ ಸಾಧ್ಯ ಉಂಡು ಅಣ್ಣ ಮೊಬೈಲ್ ಇಜ್ಜಂದೆ ಬದುಕು ನಂಚಿನ ಕಾಲ ಇನಿ ಬುಳೆವುನ ಜೋಕ್ಲೆಗೆ ನಿಕ್ಲ ಅವೇ ವಾಟ್ಸಪ್ ಇಡ್ತು ಒಂದುಲ್ಲರ್ ಇಂಚಿಪ್ಪ ಒಂಜಿ ಸೋಷಿಯಲ್ ಮೀಡಿಯಾಡು ಬಾರಿ ಮಲ್ಲ ವೈರಲ್ ಆದಿತ್ತಂಡು ಜೋಕುಲು ಎಂಚ ಮೊಬೈಲ್ಗೆ ಅಡಿಕ್ಷನ್ ಆವೊಂದುಲ್ಲೇರನ್ ಕಿನ್ಯ ಬಾಲೆ 4 ವರ್ಷದ ಬಾಲೆ ತನ್ನ ಕಲಂಬರೊಂದು ಸೈಕಲಾಜಿಕಲ್ ಆ ಬಾಲೆನ ಟೆಸ್ಟ್ ಮಂದೊಂದುಲ್ಲೇರು ಕಾಲಿರಡ್ಡು ಬಿರಲಿಡ್ಲ ಮೊಬೈಲ್ ಕೊರ್ಪಿನ ತಪ್ಪತ್ತಂದು ಪನ್ಪನ ಸಂದೇಶ ಕೊರಿಯರ್ ಯಾನಿ ಉಪನ್ಯಾಸಡು ಪನ್ಪನತ್ತು ಬಂದಳೆ ಇತಿ ಮಿತಿಡು ಇನ್ನು ಸೋಷಿಯಲ್ ಮೀಡಿಯಾಡಿ ಎಡೆಡ್ಡೆ ವಿಚಾರಲು ನಮಕ್ ಎಡೆಡ್ಡೆ ಸಂದೇಶಲು ಎಂಚ ಕೊರ್ಪುಂಡ ಅಂಡ ಅಡಿಕ್ಷನ್ ಒಂಚಿ ಕಾಲಡಿತ್ತನು ಜಕ್ಕ ಜವನೆರೇನು ಅತ್ತಂಡ ಅಣ್ಣನಕ್ಲೆಗೆ ಆಯಮಲ್ಲ ಪರ್ಪೆಲೆ ಅತ್ತಂಡ ಆಯಮಲ್ಲ ಕುರ್ಚೆಲೆ ಅಡಿಕ್ಷನ್ ಆತನ ಎಂಕ್ಲ ಡಿ ಅಡಿಕ್ಷನ್ ಸೆಂಟರ್ಸ್ ಇತ್ತನು ನೆಟ್ ಎತ್ತೋ ಜನ ಅಣ್ಣನಕ್ಲೇನು ಅಕ್ಕನಕ್ಲೇನು ಎಂಕ್ಲ ರೀ ಅಕ್ಲೇನು ಪಿರ ಕೌನ್ಸಿಲಿಂಗ್ ಆದುಪ್ಪು ಅತ್ತಂಡ ಥೆರಪಿ ಆದುಪ್ಪು ಈ ಮೂಲಕ ಆಂಡ ಇನಿ ಒವೇ ಒಂಜಿ ಮದ್ಯಪಾನ ಅತನ ಸಿಗರೆಟ್ ಚಟ ಹೊಡೆದು ಜಾಸ್ತಿ ಆತಿನವು ನಮ್ಮ ಮೊಬೈಲ್ ಐಟೆಲ್ಲ ಬೋಡಾಯಿನ ಎಡೆಡ್ಡೆ ಸಂದೇಶಲು ಬರ್ಪುಣ ಐ ನಮ್ಮ ಏತು ನಮ್ಮ ಜೋಕುಲು ದೊತ್ತೋನ್ವ ನಮ್ಮ ದೊತ್ತೋನ್ವ ಪನ್ಪುನ ಚಿಂತನೆ ಮಲ್ಪಡು ಬಂದುಳೆ ಯಾನ್ ಎಕಡೆ ಉಲ್ಲೇಖ ಮಂದಿ ಈ ಕ್ಷೇತ್ರಡು ಭಜನೆ ನಡಪುಂಡು ಆ ಭಜನೆಡಿ ಇನ್ಸ್ಪಿರೇಷನ್ ಆದ ಎಂಕ್ಲೆನೆಲ್ಲಾಡ್ಲ ಒಂಜಿ ಸಂದರ್ಭಡು ಭಜನೆ ಮಂತಿನ ಎಂಕ ನೆನಪು ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಪನ್ಪುನೇನು ಬಹುಶಃ ದುಂಬುಡ್ ದಿಂಚಲ್ಲ ಸಾಹಿತ್ಯಡು ನಮಕ್ ಪಂತಿನವು ನಮ್ಮ ಭಜನೆದ ಹರಿಕಾರರ ಪಂತಿನ ನೂದೇಕು ನೂದು ಸತ್ಯ ನಮ್ಮ ಇಲ್ಲಡು ವ್ಯವಸ್ಥೆ ಇಜ್ಜಂದೆಪ್ಪು ಎಂಕ್ಲೆಲ್ಲ ಒಂಜಿ ಕಿನ್ನೆ ಇಲ್ಲ ಆ ಇಲ್ಲಡು ದಿನಂಪ್ರತಿ ಭಜನೆ ಮಲ್ಪೆರ ಸಾಧ್ಯ ಆಜಿದ್ದಂಡಲ ವಾರಡು ಒಂಜಿ ದಿನ ನಿಖಲ್ ದೇವರನ್ನು ಸ್ಮರಣೆ ಮಲ್ಪುನ ನಿಖಲ್ನ ಕುಟುಂಬದ ದೈವ ದೇವರಾದಪ್ಪು ದಯ ಮಲ್ತದ ಒಂಜಿ ಪದ್ಯ ಜೋಕುಲ್ನೊಟ್ಟಿಗೆ ಒಂಜಿ ದಿನ ಕುಲ್ದ ಭಜನೆ ಮಲ್ಪುಲೆ ಶ್ಲೋಕ ಮಲ್ಪುಲೆ ಒಂದು ಜೋಕ್ಲೆನೆ ನಮ್ಮ ಭಜನೆಗೆ ಕುಲ್ಲಾವನಿ ನಮ್ಮ ಬಯ್ಯಾನಗ ಮನೆ ಒಂದು 3 ಬಾಗಿಲು ತೂಪುನ ಇತ್ತೆ ಬರ್ಪುನ ಹೊಸ ಧಾರಾವಾಹಿನ ಈ ಭಜನೆ ಮಲ್ಪು ಮೆಲ್ಲ ಭಜನೆ ಮಲ್ಪು ಟಿವಿಗೆ ಒಂಚೂರು ಬಂಗಾಪುಣ್ಣು ಒಂದು ನಮ್ಮ ಅಪ್ಪೆಲ್ಲನೆ ಯಾನ್ಲ ಒಂಜಿ ಅಪ್ಪೆ ಏತೋ ಸಲ ಪೋನಾಗ ಆ ಪೊರ್ತು ಕಂತು ನಂಚಿನ ಸಂದರ್ಭಡು ಜೋಕ್ಲೆನ ಬೇತೆ ಬೇತೆ ಆಕ್ಟಿವಿಟೀಸ್ಗೆ ನಿಖಲ್ ಜೋಡಣೆ ಮಂತಂದಾಂಡಲ ವಾರಗ ಒಂಜಿ ಸಲ ದಯಮಂತದ ಭಜನದ ಸಂಸ್ಕಾರನ ನಮ್ಮ ಇಲ್ಲಡು ಬೆಳೆಪ್ಪಾಗ ಅಪ್ಪಗ ಜೋಕ್ಲೆನ ತನ್ನಾತಿಗೆ ಬಾಯಿಡ್ ಎಕಡ ಬಾಲಿನ್ಯಾನ ಸಾಯಿಶ್ ಪನ್ಪನ ಬಾಲೆ ಪುದರ್ಲಿಂಕ ನೆನಪಾಂಡ್ ಆ ಬಾಲೆ ತನ್ನಾತಿಗೆ ಈಗ ಗೊತ್ತಿಜ್ಜಿ ರಾಮ ರಾಮ ಪನ್ನಗ ಬಾಲೆದ ಕೈ ತನ್ನಾತಿಗೆ ಪೋಂದಿತ್ತಂಡು ಕಾರಡು ಕುಣಿತದ ಇನಿ ನಿಕ್ಲೆಗೆ ಅವಲವಲು ಕುಣಿತ ಭಜನೆದ ಬಹುಶಃ ನಿಕ್ಲ್ ಮಾತೆರ್ಲ ಒಪ್ಪಿಗೆ ಕೊರ್ನಂದಾಂಡ ನಮ್ಮ ದುರ್ಗಾವಾಹಿನಿಡ್ಲ ದುಂಬುದ ದಿನೊಟ್ಟು ಇಂಕಲ್ ಭಜನೆಯನ್ನು ಕಲ್ಪವನ ಅಂಚನೆ ಕುಣಿತ ಭಜನೆಯನ್ನು ಕಲ್ಪವನ ಯೋಜನೆಯನ್ನು ಪಾಡ್ದ ಖಂಡಿತವಾದಲ ಸಂಘಟಕರೇನು ಯಾನು ಸಂಪರ್ಕ ಮಲ್ಪೆ ಈ ಮಣ್ಣದ ಋಣ ಉಂಡು ಬಂದುಳೆ ಇನಿ ಅಪ್ಪೆಲ್ಲು ನಮಕ್ ಗೊತ್ತುಂಡು ಬಹುಶಃ ಪನ್ವಾರ್ ಇತ್ತೆ ಆಧುನಿಕತೆಗೋಸ್ಕರ ನಮ್ಮ ಮಾತ ಇಂಚೆನೆ ಒಪ್ಪೋಡು ನಾನೊಂಜಿ ಬಾರಿ ಬೇಜಾರದ ವಿಚಾರ ಅಣ್ಣನಕ್ಕಲ ಎದುರುಡು ಖಂಡಿತವಾದಲ ಉಲ್ಲೇಖ ಮಲ್ಪುಂಡು ನಮ್ಮ ಧರ್ಮ ಓಡೆ ಪೋತುಂಡು ನಮ್ಮ ಸಂಸ್ಕಾರ ಓಡೆ ಪೋತುಂಡು ಸಂಸ್ಕೃತಿ ಓಡೆ ಪೋತುಂಡು ಪಂಡದು ಅಣ್ಣನಕ್ಕಲ ನಮಕ್ ಕೈ ಬಿರಲು ತೋಜಾವು ನಡೆದು ದುಂಬು ನಮ್ಮ ಎಂಚ ಉಲ್ಲ ವಾವಾ ಜಾಗಿಗೆ ಪೋನಗ ನಮ್ಮ ಪಾಡುನ ಯಾನ್ ಎತ್ತೋ ಸಲ ಶಾಲಾ ಕಾಲೇಜುಡು ಇಂಚಿನ ಬೇತೆ ಬೇತೆ ಸೆಷನ್ಸ್ ದೊತ್ತೋನ್ವೆ ಐದು ಪಕ್ಕ ಡಿಬೇಟ್ ನನಗೆ ಎಂಕೇಕೇನ್ವೆ ಈಗ ಅಪ್ಪಂಡ ಇತ್ತೆ ಪಾಡುನ ಪುಂಜೋಕ್ಲೆನ ದುತ್ತ ಇತ್ತಾಗ ಈಗ ಒಪೋಸಿಷನ್ ಅಂದ್ ಖಂಡಿತವಾದಲ ಇಜ್ಜಿ ಆ ಪಾಡು ನಂಚಿನ ದುತ್ತೈತ ನಮ್ಮ ಮಲ್ಪು ನಂಚಿನ ಅಲಂಕಾರ ನನೋರಿಯ ತೂದು ಅವು ಪುಗರ್ಲಕ್ಕನ ಆತನ ಕಣ್ಣಿಗೆ ಒಂಜಿ ಒಪ್ಪುಲಕ್ಕನೆ ಒಪ್ಪೋಡತ್ತಂದೆ ಅವೇ ಅಲಂಕಾರ ಇನಿ ನಮ್ಮ ಅತ್ಯಾಚಾರ ಆತನ ಬೇತೆ ಬೇತೆ ರೀತಿದ ಪುಣ್ಣು ಜೋಕ್ಲೆಗಾಪು ನಂಚಿನ ಅಬ್ಯೂಸ್ಮೆಂಟ್ ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಪನ್ಪ ನಮ್ಮ ಜೋಕ್ಲೆಗಾಪು ನಂಚಿನ ಅವಲ ನಮ್ಮ ಸಮಾಜದ ಜೋಕ್ಲೆಗಾಪು ನಂಚಿನ ಉಲ್ಪಡ್ದ ಆಪುಂಡು ಕೇವಲ ದುತ್ತೈತಡು ಮಾತ್ರ ಬಂದುಳೆ ನಮ್ಮ ಮನಸ್ಥಿತಿಲು ಇನಿ ನಮ್ಮ ಜೋಕ್ಲೆನ ನಮ್ಮ ಪುಣ್ಣು ಜೋಕ್ಲೆನ ಮನಸ್ಥಿತಿ ವಾ ಮಟ್ಟಗೆ ಎತ್ತದುಂಡು ಏತು ಬೇಗ ನಂಬುವಿರು ಮುಗ್ಧ ಜೋಕುಲು ದೇವಸ್ಥಾನಗ ಪೋಡ್ನಾಗ ಅಪ್ಪೆಲ್ಲಡ ಕೈ ಮುಗಿದ ನಟ್ಟೋನ್ವೆ ಭಾರಿ ಬೇನೆ ಆಪುಂಡು ಒಂಜಾತ ದೇವಸ್ಥಾನಗೂ ಎಂಕಲ್ ಮಾತ ಪೋನಾಗ ಅಕ್ಕ ನಮ್ಮ ಅಪ್ಪೆ
ಅಪ್ಪೆಲ್ಲು ಬಾರಿ ಪೊರ್ಲುಡು ಸೀರೆ ತುತ್ತುದ ಅತ್ತನ ಚೂಡಿದಾರ ಪಾಡೊಂದು ಶಾಲ್ ಪಾಡೊಂದು ಬತ್ತೊಂದು ಉಪ್ಪೇರು ಆ ಬರ್ಪುಂಚಿನ ಕೈತಲಿತ್ತಿನ ಪೊಣ್ಣು ಬಾಲೆಗ್ ಆ ಬಾಲೆದ ಪನೇರ ಬೇಜಾರು ನಿಕ್ಲ ಅರ್ಥ ಮಂತೋನ್ ವರ್ನೇನು ಬಾರಿ ಬೇನೆಡು ಪನ್ಪೆಯಾನ್ ಏತೋ ಕಡೆ ಪೋನಾಗ ಯಾನು ಎನ್ನ ಗುರ್ತದ ಅಪ್ಪೆಲ್ಲಗ ಪಂತೆ ದಯಮಂತದ ದೇವಸ್ಥಾನಗ ಬನ್ನ ಗಾಂಡಲ ಒಂಜಿ ಲಂಗರಾವಕ್ಕೆ ಪಾಡ್ಲೆ ಇಜಿನೊಂಜಿ ಶಾಲ್ ಪಾಡ್ದು ಬಲ್ಲೆನ್ ದಾಯಿ ಪನ್ಪೆ ಪಣ್ಣಂದಾಂಡ ನಮಕು ಗೊತ್ತಿ ಜಪ್ಪೆಲೆ ನಿಕ್ಲು ಪಾಡ್ನ ತಪ್ಪು ಯಾನು ಪನ್ಪುಜಿ ಆಂಡ ಪಿದಾಯಿಗ ಪೋನಾಗ ನಿಕ್ಲೆ ಎಂಕ್ಲೇನು ಬುಳೆಪಾಯಿ ನಕಲು ನೇ ಈಗ ಬಾರಿ ಪಾತಿರತ್ತೆ ತುಲೆ ಕೆಲವು ಕಡೆಟ್ ಅವೇ ಆಣು ಜೋಕ್ಲೆಗ್ ಮೇಯ್ನಿಲಿಕ್ಕೆ ಕುಂಟು ದಯಮಂತದ ನಿಕ್ಕಲ್ಡ ಭಿನ್ನಯ ಆ ಜೋಕ್ಲು ಬೊಡ್ಸಿ ಪನ್ಪುಜ ಒಂಜಿ ಕಿನ್ಯ ಬಾಲೆ ಒಂಜಿ 2 ವರ್ಷದ 10 ವರ್ಷದ ಉಲಾಯ್ದ ಬಾಲೆಗ್ ನಮ್ಮ ದಾದ ದುತ್ತಾಯ್ತ ಕೊರ್ಪನ ಅವೇ ನಾವು ಪಾಡುನಿ ಅವೇ ಒಂಜಿ ಪಾರ್ಟಿಗೆ ಪೋನಾಗ ಪಾಡುಗ ಅವುಲ್ಲ ನಮ್ಮ ಬಾಲ್ಯದ ಇನಿ ಗೊತ್ತುಂಡು ಎಕಡೆ ಪಂಡೇರು ಮುಲ್ಪ ರಾಣಿ ಅಬ್ಬಕ್ಕನ ಖಂಡಿತ ಇಜ್ಜಿ ಆನಿ 18ನೇ ಶತಮಾನಡು ರಾಣಿ ಅಬ್ಬಕ್ಕಲ ಅಲ್ಲಿ ಒಂಜಾತು ಕನದೀದ ಬೈದಿನ ಅಲ್ಲಿ ಉಳ್ಳಾಲಗು ಮೂಡಬಿದ್ರದ ಚೌಟ ಮನೆತ ನಡೆದು ಮದಿಮ್ಯಾದ ಬಂಗಾರಸನು ಬರ್ಪಲು ನಮ್ಮ ದೇಶನು ರಕ್ಷಣೆ ಮಂತಿನಂಚಿನ ಪ್ರಪ್ರಥಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ್ತಿ ಏರ್ಪಣ್ಣಂದಾಂಡ ಅವು ರಾಣಿ ಅಬ್ಬಕ್ಕ ಆ ಅಬ್ಬಕ್ಕನ ಕಾಲೊಡ್ಲ ಅಲೆನಿತ ವೈಭವೀಕರಣ ಮಲ್ಪೀರಿ ಯಾನು ಟಾಪಿಕ್ನ ಬುಡ್ದು ಪೋಂದುಲ್ಲ ದಾಯಪಣ್ಣಂದಾಂಡ ಆನಿಲ ಅಲ್ಲಿ ಸನಾತನ ಸಂಸ್ಕೃತಿ ಸಂಸ್ಕಾರನ ಒರಿಪಾದಿನ ಪೊಣ್ಣಾಲು ಒಂಜಿ ಹತ್ತಿ ಸೀರೆ ಒಂಜಿ ಪರ್ತಿದ ಸೀರೆನ ತುತ್ತೊಂದು ಮುಲ್ಪೊಪ್ಪು ನಂಚಿನ ಮುಸಲ್ಮಾನ ಬಂಧುಲಾದುಪ್ಪು ಮರಕಾಲರ್ನ ಬಂಧುಲಾದುಪ್ಪು ಮೊಗವೀರ ಬಂಧುಲಾದುಪ್ಪು ಮಾತಾ ಸಮಾಜದ ಜಕ್ಕ ಜವನೇರನ್ ಎಂಚೆತೆ ಈವ್ನಿಂಗ್ ಫ್ರೆಂಡ್ಸ್ ಉಂಡ ಅಂಚೆನೆ ಗಟ್ಟಿ ಮುಟ್ಟದ ಜವನೇರನ್ ಒಟ್ಟು ಸೇರಾದು ತನ್ನ ದೇಶಗೋಸ್ಕರ ಕುಟುಂಬವನ್ನು ತ್ಯಾಗ ಮಲ್ತದು ಅಲ್ಲಿ ದಾಯ ಕುಟುಂಬವನ್ನು ತ್ಯಾಗ ಮಂತಲು ಪಣ್ಣಂದಂಡ ತನ್ನ ಕಣ್ಣನಿ ತನ್ನ ಮರ್ಮಾಯೆ ಪೋರ್ಚುಗೀಸರ್ನೊಟ್ಟಿಗೆ ಸೇರೊಂದು ಕಪ್ಪ ಕೊರಡು ಪನ್ಪನೆಗೋಸ್ಕರ ಎಂಕಿ ಸಂಸಾರನೇ ಬೊಡ್ಚಿ ಎನ್ನ ದೇಶನು ವರಿಪಾವೆ ಪಂಡದು ತನ್ನ ಪ್ರಾಣ ತ್ಯಾಗ ಪೋಯಿನಂಚಿನ ಪೊಣ್ಣು ರಾಣಿ ಹಬ್ಬಕ್ಕೆ ಅಂಚಿನ ಹಬ್ಬಕ್ಕೆನ ಈ ಒಂಜಿ ಮಣ್ಣದ ಪೊಣ್ಣುಲು ನಮಕಿನಿ ದೇಶ ಕಟ್ಟೆರ ಸಾಧ್ಯ ಜಿನ್ನಾಂಡಲ ಬಂದುಳೆ ನಮ್ಮ ಕುಟುಂಬನ ಒರಿಪಾವನಂಚಿನ ಶಕ್ತಿ ನಮಡೊಂಡು ನಮ್ಮ ಧರ್ಮನ ಒರಿಪಾವನ ಶಕ್ತಿ ನಮಕುಂಡು ಜವಾಬ್ದಾರಿ ನಮಕುಂಡು ಇಂಚೆನೆ ಪೋಣುಂದಾಂಡ ದುಮ್ಮುದ ದಿನಕ್ಕುಲೆಡು ನಮ್ಮ ಸಂಸ್ಕಾರ ಸಂಸ್ಕೃತಿದ ಅನಾದಿ ಕಾಲೊಡುದು ನಮ್ಮದು ಬತ್ತಿನ ಒರಿಪಾಯಿನಂಚಿನ ನಮ್ಮ ಹಿರಿಯಕ್ಕಳು ಮಂತಿಂಚಿನ ಆ ಒಂಜಿ ಮಾತ ಸಾಧನೆಲು ಅತನ ಈ ಸಮಾಜಗೂ ಕೊರ್ನಂಚಿನ ಒಂಜಾತು ಎಡ್ಡೆಪ್ಪುದ ನೇನು ಒರಿಪಾಯರ ನಮಕ್ಕೆ ಇಂಚ ಸಾಧ್ಯ ಇಂಚಿನ ನೆಲೆಟ್ಟು ಬಂದುಳೆ ಯಾನ್ ಎಕಡೆ ಪಂಡವಲು ಸಭಾ ಕಾರ್ಯಕ್ರಮ ಅನಗ ನಮ್ಮ ಗಂಟೆತು ಎರಸುರು ಮನ್ಪ ಅಕ್ಲ ಭಾಷಣ ಮುಗಿದು ಧನ್ಯವಾದ ಅನಗ ಪೋನಗ ಎತ್ತಗಾನ್ ಈತ ಮಾತ ವಿಚಾರಲು ಎನ್ನ ಮನಸ್ಸಿಡಿತ್ತಿನ ನಿಕ್ಲಡ ಈ ಒಂಜಿ ಊರ್ದ ಪೊಣ್ಣು ಮಗಲಾದು ಪಟ್ಟೊಂಡೆ ಖಂಡಿತವಾದಲು ಸದಾ ಎಂಕೊಂಜಿ ಹೊಸ ಬದುಕು ಕೊರ್ದು ಹೊಸ ದೇಕಿ ಕೊರ್ನ ಈ ಒಂಜಿ ಮಣ್ಣದ ಋಣ ಏತುಂಡು ಪಣ್ಣಂದಾಂಡಲ ನೇನು ಎಂಕ ಸಂದಾಯರ ಸಾಧ್ಯಜಿ ಪ್ರತಿ ವರೆಗಳ ಕಾಂಡೆ ಮುಲ್ಪ ಪೋಪಿನಂಚಿನ ಮಾತ ಎನ್ನ ಅಪ್ಪೆಲ್ಲಡ ಒಂಜಿ ಭಿನ್ನಯ ಕಾಂಡೆ ನಿಕ್ಕಲ ಜೋಕುಲು ಶಾಲೆಗೆ ಪೋನಾಗ ಆತನ ವೃತ್ತಿಗೆ ಪೋನಾಗ ಮೂಲೊಂಜಿ ಕೈ ಮುಗಿದು ಪೋಲೆ ಮಗ ಪಣ್ಣಂದಾಂಡ ಒಂಜಿ ಮನಸ್ಸಿಗೆ ತೃಪ್ತಿ ಇಲ್ಲಡಿತ್ತಿನ ಅಪ್ಪೆ ಅಮ್ಮಗ ತನ್ನ ಬಾಲೆ ಪೋದು ಸರಿಯಾದ ಇಲ್ಲಡು ಬರ್ಪುಣು ಪನ್ಪಿನೊಂಜಿ ನಂಬಿಕೆದ ಒಟ್ಟುಗು ಸನಾತನ ಹಿಂದೂ ಧರ್ಮದ ದೈವ ದೇವೇರ್ನ ಸಾನ್ನಿಧ್ಯ ದುಪ್ಪು ಆತನ ದೇವೇರ್ನ ಸಾನ್ನಿಧ್ಯ ಅವು ಏತಿ ಹೆಚ್ಚಾಂಡ ಆತ ನಮ್ಮ ಧರ್ಮನು ಬುಳೆಪಾಯರ ಸಾಧ್ಯ ನಮ್ಮ ಒಗ್ಗಟ್ಟಾದ ಬದುಕೆರ ಸಾಧ್ಯ ಏತೋ ಜನ ಪನ್ಪನಕ್ಲುಲ್ಲೇರು ದೇವಸ್ಥಾನಗ ಆತ ಖರ್ಚು ಮನ್ಪೇರು ಈತ ಖರ್ಚು ಮಲ್ಪೇರು ಒಂಜಿ ವಿಚಾರ ಆನಂದಾಂಡ ದಾಯಿ ದೇವಸ್ಥಾನಗ ಒಂಜಾತ್ ನಿಗ್ರಹ ಮನ್ಪನ ಶಕ್ತಿನ ಕೊರ್ಪೇರು ಪಣ್ಣಂದಾಂಡ ನಮ್ಮಡ ಇತ್ತಿನಂಚಿನ ಋಣಾತ್ಮಕ ಚಿಂತನೆಯಲು ಪೋದು ಧನಾತ್ಮಕವಾದ ನಮ್ಮ ಒಟ್ಟಾದ ಸೇರನ್ನಾಂಡ ನಮಗೂ ಗೊತ್ತುಂಡು ದೇವಸ್ಥಾನಗಿತ್ತೆ ಚಂದ್ರಣ್ಣೆ ಪಂಡಿರ ನನಗೆ ಆಪುಡೋರ ಕೊಲ್ಲೂರ್ಗಬೋದು ಬತ್ತೆ ಅರೆಗೆ ಗೊತ್ತುಪ್ಪು ಏತೋ ಸ್ಟ್ರೆಸ್ ಉಪ್ಪುನಕಲ್ ಏತೋ ಸಲ ಯಾನ್ಲ ಅಂಚೆನೆ ರಿಲ್ಯಾಕ್ಸೇಷನ್ ಬೋರ್ಡ್ ಬೇತ ಒಲ್ಲೆಜಿ ಒತ್ತೇ ಪೋಪು ನಾವು ಅಲ್ಪ ದಾದನ ಒಂಜಿ ದೇವೆರಡ ಮುಖಾಮುಖಿಯಾದ ಪಾತಿರ್ನಂಚಿನ ಸಂದರ್ಭಡು ಖಂಡಿತವಾದಲ ಈ ವಿಶೇಷವಾಯಿನಂಚಿನ ಸಾನ್ನಿಧ್ಯಡು ಶಕ್ತಿ ಉಂಡು ಆ ಶಕ್ತಿದ ಮಾತ ಅನುಭವ ಎಂಕ್ಲೆಗಾತಂಡು ನಿಕ್ಲೆಗಳ ದುಂಬುದ ದಿನೊಟ್ಟು ಆತಂಡು ಆತನ ಆದುಪ್ಪುನಂಚಿನ ಸಂದರ್ಭಡು ಬಂದುಳೆ ನಮ್ಮ ಮಾತ ಒಂಜಾದು ಭಾರತ ಮಾತೇನು ಒರಿಪಾವುನಂಚಿನೇನು ತೂಕ ಇನಿ ಮಾತ ಕಡೆಟ್ಲ ನಮ್ಮ ತೋಂದುಲ್ಲ ಬೆತೆ ಬೇತೆ ದೇಶದಕ್ಲು ಬರಂದುಲ್ಲೆರು ನಮ್ಮ ಸಂಸ್ಕೃತಿನ ಸಂಸ್ಕಾರನ ಕಲ್ಪೆರ ಎಂಚ ಬರಂದುಲ್ಲೆರ ನಮ್ಮ ದೇಶನು ಒರಿಪಾವುಡುಂದಾಂಡ ಸುರು ನಮ್ಮ ಭಾರತ ಮಾತೇನು ಒರಿಪಾವುಡಾಪುಂಡು ನಮ್ಮವರಿನ ಮಾತ್ರ ಭಾರತ ಒರಿಯುನಿ ಇನ್ನು ಬೇತೆ ಬೇತೆ ದೇಶದ ಪರಿಸ್ಥಿತಿ ಎಂಚ ಉಂಡು ನಾವು ನಿಕ್ಲ ಅವಲೋಕನ ಮಂತೊಲ್ಲೆ ಆ ಸಂದರ್ಭಡು ನಿಮ್ಮ ಮಾತ ಒಂಜಾದ ಪರಮ ವೈಭವದ ಭಾರತ ಮಾತೇನು ನಮ್ಮ ಸ್ಮರಣೆ ಮಲ್ಪುಗ ಐತ ಒಟ್ಟುಗು ನಂಬಿಂಚಿನ ನಮ್ಮ ಊರಡುಪ್ಪನ ಸ್ಥಳ ಸಾನ್ನಿಧ್ಯದ ದೈವ ದೇವರನ್ನು ಸುಗಿತೊನುಗ ಐತ ಒಟ್ಟುಗು ನಮ್ಮ ಕುಟುಂಬದ ಮಾತ ದೈವ ದೇವರುಗಳ ಕೊರ್ಪಿಂಚಿನ ಪರ್ವನ್ನು ಕೊರಂದು ಸಂಘಟನಾತ್ಮಕವಾದ ಶ್ರೀ ಗುಳಿಗ ಭೈರವ ಕೊರಗಜ್ಜನ ಈ ಸಾನ್ನಿಧ್ಯೋಡುಪ್ಪುನಂಚಿನ ಸೇವಾ ಸಮಿತಿ ಅವೇತೋ
ಜನ ಹಿರಿಯಕ್ಲನ ಬೆನ್ನಿ ಬೆಗರದ ಒಂಜಿ ಪ್ರತಿಫಲ ಇನಿ ನಮ್ಮ ಮಾತ ಅನುಭವಿಸೋದಿಲ್ಲ ಐತ ಒಟ್ಟಿಗೂ ಅಕ್ಲೆಗೆ ಬೆರಿಸಗಾಯ ಅದು ನಂಚಿನ ಈವ್ನಿಂಗ್ ಫ್ರೆಂಡ್ಸ್ ಬಹುಶಃ ಪ್ರತಿ ಸಲ ಮುಲ್ಪ ನಾಲೈನು ಜವನೇರು ಕುಲ್ಲೊಂದು ನಮ್ಮ ಊರದ ಅಭಿವೃದ್ಧಿಗಾದ ಬೇತೆ ಪ್ಲಾನ್ಸ್ ಆದುಪ್ಪು ಅಕ್ಲನ ಸೇವೆನಿ ಎಂಚ ಮನ್ಪೊಲಿ ಪನ್ಪುನ ಎಡ್ಡೆಪ್ಪುದ ಸಂದೇಶದೊಟ್ಟಿಗೂ ನಿಕ್ಲೊಟ್ಟಿಗೆ ಮಾತ ಕೈ ಜೋಡಿಸ ಒಂದುಲ್ಲೇರು ಆ ಸಂದರ್ಭಡು ನಿಕ್ಲಿಗೆ ಮಾತೆರಗ್ಲ ಎಡ್ಡೆ ಆವಡು ನಿಕ್ಲು ಮಾತ ಕಾತೊಂದುಪ್ಪು ನಂಚಿನ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರದ ಕ್ಲೆನ ಯಾನು ಉಲ್ಲೆತ್ತ ನಾಟಕ ನನ್ನ ಒಂತೆ ಪೊರ್ತುಡೆ ಆಪು ನಂಚಿನ ಸಂದೇಶದ ಒಟ್ಟಿಗೂ ಬಂದುಳೆ ನಮಕ ಗೊತ್ತುಂಡು ದಾಸೇರ್ನೊಂಜಿಕ ನಮ್ಮ ಪದೊಟ್ಟು ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ ಒಂಜಿ ಕಡೆಟ್ ದಾಸರು ಪದನು ಒಂಜಿ ಸಾಹಿತ್ಯೋಡು ಪನ್ಪೇರು ಉಳ್ಳವರು ಶಿವಾಲಯವ ಕಟ್ಟುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ಆಲಯ ಶಿರವೇ ಹೊನ್ನ ಕಳಸವಯ್ಯ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕಿಲ್ಲವಯ್ಯ ಬಂಡದು ಇತ್ತಿನಕಲು ಕಾಸು ಇತ್ತಿನಕಲು ಮಲಮಲ್ಲ ಕಟ್ಟೋನ ಕಟ್ಟುವೇರು ಮಲಮಲ್ಲ ಫ್ಲಾಟ್ ಕಟ್ಟೋನ್ ಬೇರು ಅಂಡ್ ಯಾನುವರಿ ಬಡವೆ ಎನಡ ಮಲಮಲ್ಲ ಕಟ್ಟೋನ ಕಟ್ಟರೆ ಮಲಮಲ್ಲ ದೈವಲ್ಯ ಕಟ್ಟರೆ ಎನಡ ಕಾಸಿಜ್ಜಿ ಎನ್ನ ಕಾಲೇ ಕಂಬ ಎನ್ನ ದೇವಸ್ಥಾನದ ಕಂಬ ಅದುಪ್ಪುನ ಎನ್ನ ಕಾರು ಎನ್ನ ದೇಹವೇ ಆಲಯ ಎನ್ನ ದಾದ ಜೀವ ಉಂಡ ಒಂದು ದೇವಸ್ಥಾನ ಶಿರವೇ ಹೊಣ್ಣ ಕಲಸವಯ್ಯ ಎಂಕನಿಕ್ ಬಂಗಾರದ ಕಲಸ ಮಂತದ ದಿಯರ ಸಾಧ್ಯ ಇಜ್ಜಿ ಎನ್ನ ತರೆಟಿತ್ತಿನ ಬುದ್ಧಿದಾದ ಉಂಡು ಈ ಕೊರ್ತಿನ ಶಕ್ತಿದಾದ ಉಂಡು ಅವೇನಿಕ್ ಹೊಣ್ಣ ಕಲಸವಯ್ಯ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಇಲ್ಲವಯ್ಯ ಅಂದ್ ಕಟ್ಟಿನ ಕಟ್ಟುವನ ಪ್ರಕೃತಿ ವಿಕೋಪಡ ಆತನ ಪಂಚಾಯತ್ ದಕ್ಕಲ ತೆಂಚಾಂಡಲ ದರಿದು ಪೋಯರ ಸಾಧ್ಯ ಉಂಡು ಜಂಗಮಕ್ಕೆ ಇಲ್ಲವಯ್ಯ ಪನ್ಪುನ ಪಂಡಂದಾಂಡ ಈ ಮಂತಿನ ಯಾನು ಮಂತಿನ ಸೇವೆಗೆ ಅಳಿವಿಜ್ಜಿನ್ ಬಂದುಳೆ ನಮ್ಮ ಮಾತೇರ್ನಲ್ಲ ಮೋಕೆದನ್ನೇ ಜಿಲ್ಲಾ ಪಂಚಾಯತ್ದ ಮಾಜಿ ಉಪಾಧ್ಯಕ್ಷರು ಸಂಘಟನಾತ್ಮಕ ಚತುರರು ಬಾಲಕೃಷ್ಣ ಮಂದಿರದ ಗುರ್ಕಾರ್ಲಾಯ್ನಂಚಿನ ಎನ್ನ ಮೋಕೆದ ಮಲ್ಲಣ್ಣೆ ಶ್ರೀ ಸತೀಶ್ ಕುಂಪಲ ನಮ್ಮೊಟ್ಟಿಗೂ ಸೇರೊಂದೇರು ಅರೆಗೆ ಮೋಕೆಡಿ ಕಾರ್ಯಕ್ರಮಗೆ ಎದುಕೊನೊಂದುಲ್ಲ ಇಂಚಿತ್ತಿನ ನೆಲೆಟ್ ಧರ್ಮ ಸಂಸ್ಕಾರ ಸಂಸ್ಕೃತಿನ ಒರಿಪಾವನ ಇನಿ ಮಾತ ನಮ್ಮ ಅಪ್ಪೆಲ್ಲೆನ ಜವಾಬ್ದಾರಿ ಅಪ್ಪೆಲ್ಲು ಒಂಜಾನಂದಾಂಡ ಖಾಲಿ ಮುಲ್ಪ ಮಾತ ಪುರುಷ ಪ್ರಧಾನರು ಅಪ್ಪೆಲ್ಲೆಗೆ ಏಪಲ ರಿಸರ್ವೇಷನ್ ಒಂಜುಪ್ಪುಣು ನಮಕ್ ಓಲು ರಿಸರ್ವೇಷನ್ನ ಬೊಡ್ಚಿ ನಮ್ಮ ಸಂಸಾರ ನಮ್ಮ ಸಂಸ್ಕಾರದ ಒಟ್ಟಿಗೂ ನಮ್ಮ ದೇಶನು ನಮ್ಮ ಕುಟುಂಬನ ಒರಿಪಾವನಂಚಿನ ರಿಸರ್ವೇಷನ್ ನಮಕ್ ತಿಕ್ಕಡು ಅಪ್ಪೆಲ್ಲೆಗೆ ಮಾತೃ ಸ್ವರೂಪಿ ಓಲ್ಲ ಭೂಮಿನ ಅಮ್ಮೆ ಸ್ವರೂಪಿಂದ ಪನ್ಪುಜೇರು ಮಾತೃ ಸ್ವರೂಪಿ ಪನ್ಪುನಿ ಅಲ್ಲಿ ಕ್ಷಮೆಯಾದರಿತ್ರಿ ದಾದಾಂಡ ತಪ್ಪು ಮಂತಂದಾಂಡ ಅವು ಅಪ್ಪೆ ಮನಸ್ಸದ ಪೊಣ್ಣು ಜೋಕುಲು ಮಾತ್ರ ಕ್ಷಮೆ ಮಲ್ಪೆರ ಸಾಧ್ಯ ಉಂಡು ಇಂಚಿನ ಅಪ್ಪೆಲ್ಲು ನಮ್ಮ ಅದು ದೇಶನು ಒರಿಪಾಗ ಊರನ್ನು ಒರಿಪಾಗ ಇಡೀ ಸಂಘ ಸಂಸ್ಥೆಲೆತ ಒಟ್ಟಿಗೂ ನಮ್ಮ ಕೈ ಜೋಡಿಸಾದ ನಮ್ಮ ಸೇವೆನ ಕೊರಕ ಪನೊಂದು ಮಾತೆರೆಗ್ಲ ಎಡ್ಡೆ ಆವಡು ನನಾತು ಒಂಜಾತು ಎಡ್ಡೆ ಕೆಲಸಲು ನಮ್ಮ ಸಂಘಟನೆ ಹಿಡಿದು ಬುಳೆ ಒಂದು ಸದಾ ನಿಕ್ಲನೊಟ್ಟಿಗೂ ಪ್ರೀತಿಡುಪ್ಪುನ ಎಂಕ ಹಾರೈಕೆ ಮಲ್ತಿನ ನಿಕ್ಲೆಗೆ ಮಾತೆರೆಗ್ಲ ತೆರೆ ತಗ್ಗಾದು ಬೆರಿ ಬಗ್ಗಾದು ಸೋಲೈತದು ಸೊಲ್ಮೆ ಸಂದಾಯ ತಮಲ್ ತೊಂದುಲ್ಲೆ ಸರ್ವೇ ಜನ ಸುಖಿನೋ ಭವಂತು. ಬಾಲಕೃಷ್ಣ ಭಜನಾ ಮಂದಿರದ ಗುರುಕಾರ ನೆಂಚಿನ ಸತೀಶನ್ನೇ ನಮ್ಮೊಟ್ಟಿಗೆ ಅರಗಿ ಒಂಜಿ ಕಾರ್ಯಕ್ರಮಕ್ಕೆ ಪ್ರೀತಿದ ಸ್ವಾಗತವನ್ನು ಮಲ್ತಂದು ಸಮಿತಿದ ಸದಸ್ಯರ ನೆಂಚಿನ ಅವಿನಾಶ್ ಸಂತೋಷ್ ನಗರ ಮೇರು ಬತ್ತದ ಶಾಲಾ ಸ್ಮರಣಿಕದ ಪ್ರೀತಿದ ಗೌರವವನ್ನು ಕೊಂಡು ಪಂಡದ ಭಿನ್ನಯನ್ನು ಮಲ್ತಂದಿಲ್ಲ ಶ್ರೀ ಸತೀಶ್ ಕುಂಪಲ ಮೇರೆ ವೇದಿಕೆದ ಮಿತ್ತ ಚಾವಡಿಲ್ಲರು ಬೆರಗೆ ಅವಿನಾಶ್ ಸಂತೋಷ್ ನಗರ ಮೇರೆ ಶಾಲಾ ಸ್ಮರಣಿಕದ ಪ್ರೀತಿದ ಗೌರವವನ್ನು ಕೊಂಡು ಪಂಡದ ಭಿನ್ನಯನ್ನು ಮಲ್ತಂದಿಲ್ಲ ಮುಂಬರಿಸೊಂದು ಇವೊಂಜಿ ವೇದಿಕೆಡು ಇವೊಂಜಿ ಸಮಿತಿಗೆ ಬೆನ್ನಿನಂಚಿನ 4 ಜನ ಸಾಧಕರಿಗೆ ಮೂಲ ಅಭಿನಂದನೆ ಮಲ್ಪನಂಚಿನ ಕಾರ್ಯಕ್ರಮ ಬಂದ ಶ್ರೀ ತುಕಾರಾಮ್ ಅದೇ ರೀತಿ ಶ್ರೀ ಸುಂದರ ಡ್ರೈವರ್ ಶ್ರೀ ವಿಠಲ ಕೊಟ್ಟಾರಿ ಅದೇ ರೀತಿ ಭಾಸ್ಕರ್ ಗಟ್ಟಿ ಮಲ್ತದೆ ಸಂಘಟಕರು ಅಕ್ಲಿಗೆ ಚೇರ್ದ ಆ ಒಂಜಿ ವ್ಯವಸ್ಥೆನ ಅಭಿನಂದನಾ ಪೀಠಗೂ ಈರ ಬರಡು ಪಡೆದ ಭಿನ್ನಯನ ಮಲ್ತೊಂದಿಲ್ಲ ಅದೇ ರೀತಿ ನಮ್ಮೊಟ್ಟಿಗೆ ಉಲ್ಲೇರು ಶ್ರೀ ತುಕಾರಾಮ್ ಉಲ್ಲೇರು ಗುಳಿಗ ದೇವದ ಸೇವೆ ಮಲ್ತೊಂದು ಸಮಿತಿದ ಸಂಕ್ರಾಂತಿ ಸೇವೆನ ಮಲ್ಪನಂಚಿನ ಶ್ರೀ ತುಕಾರಾಮ್ ನಮ್ಮೊಟ್ಟಿಗೆ ಇರ್ಲ ಈ ಒಂದು ವೇದಿಕೆದ ಅಭಿನಂದನಾ ಪೀಠಕ್ಕೂ ಬರಡು ಪಡೆದ ಭಿನ್ನಯನ ಮಲ್ತೊಂದಿಲ್ಲ ಅದೇ ರೀತಿ ಸುಂದರ ಡ್ರೈವರ್ ಬೇರೆ ಉಲ್ಲೇರು ಬೇರ್ಲ ಈ ಒಂದು ವೇದಿಕೆದ ಎದುರು ಪೀಠಕ್ಕೂ ಬರಡು ಪಡೆದ ಕೇಂದ್ರ ಅದೇ ರೀತಿ ಮಾತಾ ಒಂದು ಕೆಲಸ ಮಲ್ತೊಂದು ನಮ್ಮೊಟ್ಟಿಗೆ ಎತ್ತನಂಚಿನ ವಿಠಲ್ ಕೊಟ್ಟಾರಿ ನಮ್ಮೊಟ್ಟಿಗೆ ಆರ್ಲ ಅಭಿನಂದನಾ ಪೀಠ ಪಡೆದ ಕೇಂದ್ರ ಅದೇ ರೀತಿ ಭಾಸ್ಕರ್ ಗಟ್ಟಿ ನಮ್ಮೊಟ್ಟಿಗೆ ಇರ್ಲ ಅಭಿನಂದನಾ ಪೀಠನು ಸ್ವೀಕಾರ ಮಲ್ಪಡ ಪಂಡದ ಭಿನ್ನಯನ್ನು ಮಲ್ತಂದು ಒಂಜಿ ಸುರುಕಾದ ಗಣೇಶ್ ಶೆಟ್ಟಿಗಾರು ಗುಳಿಗ ಭೈರವ ಕೊರಗಜ್ಜ ಕ್ಷೇತ್ರದ ಕೋಶಾಧಿಕಾರಿಯಾದ ಕಾರ್ಯದರ್ಶಿಯಾದ
ಬೆನ್ನಿನ ಬೆಂದನಂಚಿನ ಅಣ್ಣಪ್ಪ ಪಂಜುಲಿ ದೈವದ ಪಾತ್ರಿಯಾದ ಶ್ರೀ ವೀರಭದ್ರ ಮಹಾಮತಿ ದೇವಸ್ಥಾನ ಬೋಳೂರು ತನ್ನ ಸೇವೆಯನ್ನು ಮಲ್ತೊಂದು ಪುನಂಚಿನ ಶ್ರೀ ಗಣೇಶ್ ಶೆಟ್ಟಿಗರ್ ಇನ್ನಿತ ವೇದಿಕೆದ ದೀಪದ ಪ್ರಜ್ವಲನ ಮಲ್ತನಂಚಿನ ಶ್ರೀ ಗಣೇಶ್ ಶೆಟ್ಟಿಗರ್ ಬೇರೆಗೆ ಪಂಡಿತ್ ಚಂದ್ರ ಶಾಲಾ ಸ್ಮರಣಿಕದ ಪ್ರೀತಿದ ಗೌರವವನ್ನು ಕೋರುವುದಿಲ್ಲ ಶ್ರೀ ಗಣೇಶ್ ಶೆಟ್ಟಿಗರ್ ಬೇರೆಗೆ ಅವೇ ರೀತಿ ನನರಿ ಇವಜಿ ಸಮಿತಿಗೆ ಬಿನ್ನಿ ಬೆಂದನಾರು ತುಕಾರಾಮ್ ಗುಳಿಗ ದೈವದ ಸೇವೆಯನ್ನು ಮಲ್ತೊಂದು ಪ್ರತಿ ತಿಂಗಳದ ಸಂಕ್ರಾಂತಿ ಸೇವೆಯನ್ನು ಮಲ್ತೊಂದು ಇತ್ತಿನಂಚಿನ ಶ್ರೀ ತುಕಾರಾಮ್ ಬೇರೆ ಬೇರೆಗ್ಲ ಪ್ರೀತಿದ ಗೌರವ ಶ್ರೀ ಸತೀಶ್ ಕುಂಬಲ್ ಮೇರ್ನೆರ್ದು ಅವೇ ರೀತಿ ಸಮಿತಿದ ಪೂರ ಕಾರ್ಯಗಳ ಎದುರುಂತುದು ಉತ್ತಮ ಸಲಹೆಯನ್ನು ಕೊರ್ಪುನಂಚಿನ ಸುಂದರ ಡ್ರೈವರ್ ನಮ್ಮೊಟ್ಟಿಗೆ ವೆಲ್ಲೇರು ಅರೆಗೆ ಈ ಒಂಜಿ ಪ್ರೀತಿದ ಗೌರವ ಈ ಒಂಜಿ ವೇದಿಕೆ ಮಿತ್ತ ಚಾಬಡಿ ಅವೇ ರೀತಿ ಈ ಒಂಜಿ ಸಂಸ್ಥೆ ಅವತ್ತು ಪದಾಧಿಕಾರಿಗಳ ಪೀಠನು ತಂದು ನಮ್ಮೊಟ್ಟಿಗೆ ಇದ್ದನಂಚಿನ ಶ್ರೀ ವಿಠಲ್ ಕೊಟ್ಟಾರಿ ನಮ್ಮೊಟ್ಟಿಗೆ ಬೆಲ್ಲೇರು ಅರೆಗೆ ಗೌರವದ ಮಾನಾದಿಗೆ ಅವೇ ರೀತಿ ಭಾಸ್ಕರ್ ಗಟ್ಟಿ ನಮ್ಮೊಟ್ಟಿಗೆ ಬೆಲ್ಲೇರು ಈ ಒಂಜಿ ಕಾರ್ಯಕ್ರಮ ಬೆನ್ನಿ ಬೆಂದಿನಂಚಿನ ಭಾಸ್ಕರ್ ಗಟ್ಟಿ ನಮ್ಮೊಟ್ಟಿಗೆ ಬೆಲ್ಲೇರು ಅರೆಗ್ಲ ಈ ಒಂಜಿ ವೇದಿಕೆ ಪ್ರೀತಿದ ಗೌರವ ಅಭಿನಂದನೆ ಕಾರ್ಯಕ್ರಮ ಮಾತಾ ಬಿನ್ನೆರ್ನ ನಡುಟು ನಡತೊಂದುಂಡು ಅಭಿನಂದನೆ ಪಡೆಯನಂಚಿನ ಮಾತ ಅಭಿನಂದನೆಗೆ ನನ್ನಾತ್ ಈ ಒಂಜಿ ಗುಳಿಗ ನಿಖಿಲಿಗೆ ಕೊರ್ಪುನಂಚಿನ ಅಭಿನಂದನೆ ಈ ಒಂಜಿ ಈವ್ನಿಂಗ್ ಫ್ರೆಂಡ್ಸ್ ಧಾರ್ಮಿಕ ಸಭಾ ಕಾರ್ಯಕ್ರಮ ದುಂಬು ಈ ಒಂಜಿ ವೇದಿಕೆ ನನ್ನಾತ್ ಒಂಜಿ ಪುಂಡು ಮಗಳಿಗೆ ಅಭಿನಂದನೆ ಮಲ್ಪನಂಚಿನ ಕಾರ್ಯಕ್ರಮ ತನ್ನ ಚಾತುರ್ಪುರ ಪಡೆಯಿನಾಲು ಅಪ್ಪೆ ಬ್ರಹ್ಮರಾಂಬಿಕೆ ಕಟೀಲ್ದ ಅಪ್ಪೆ ಬ್ರಹ್ಮರಾಂಬಿಕೆನ ಪದ್ಯವನ್ನು ಬರಂದು ಅವೇ ರೀತಿ ಪೊಳಲಿದ ಸಾರಸೀಮೆದ ಗುರುಕಾರ್ದಿನ ಪದ್ಯವನ್ನು ಬರಂದು ಸೋಮೇಶ್ವರದ ಕಡಲ ಕರೆತ ಉಳ್ಳಾಯಿ ಕದ್ರಿದ ಕದಲಿ ಕೈಲಾಸ ಕೊರಗಜ್ಜನ ಕರಿಗಂಧ ಸಿರಿಮುಡಿ ಕಟ್ಟೆಮಾರ ಮಂತ್ರ ದೇವತನ ಸಿರಿನಂದಲು ಮಾತ ಪದ್ಯದ ಸ್ವರನು ಕೊರನಂಚಿನ ಕುಮಾರಿ ಪ್ರಜಾ ಸನೀಲ್ ಅವೇ ರೀತಿ ತನ್ನ ಪದ್ಯ ಅವೇ ರೀತಿ ಭರತನಾಟ್ಯಡು ಅವೇತೋ ಪ್ರತಿಭೆಯನ್ನು ಪಡೆದು ತನ್ನ ಕಿರೀಟನು ಪಡೆಯೊಂದಿತ್ತಿನಂಚಿನ ಕುಮಾರಿ ಪ್ರಜಾ ಸನೇಲ್ ಮೇರೆಗೆ ಈ ಒಂಜಿ ವೇದಿಕೆದ ಮಿತ್ತ ಚಾವಡಿ ಪ್ರೀತಿದ ಗೌರವ ಜೋರಾಯಿನ ಕೈತಾಟಿದ ಹೊರಟು ಆ ಒಂಜಿ ಬಾಲಿಗೆ ನಿಗಲು ಪ್ರೋತ್ಸಾಹನ ಕೊರಡು ಪಡೆದಕ್ಕೆ ನೋಡಲು ಜಂಬುದ ನೀರ್ನ ಆ ಒಂಜಿ ಕಲಾಕ್ಷೇತ್ರಡು ನನಾತ್ ಈರ್ನ ಆ ಒಂಜಿ ಚಾತುರ್ಪ ಪಡೆದು ಶ್ರೀ ಗುಳಿಗ ಭೈರವ ಆಶೀರ್ವಾದ ಈರ್ನ ಮಿತ್ತು ಉಪ್ಪಡು ಪನ್ಪುನ ಅಭಿಲಾಷದ ಹೊರಟು ಕುಮಾರಿ ಪ್ರಜಾ ಸನೇಲ್ ಅವೇ ರೀತಿ ಅಭಿನಂದನೆ ಮಲ್ತುಕೊಂಡಂಚಿನ ಮಾತೆರೆಗ್ಲ ಸುಲ್ಬೆನ ಸಂದೈತ ಮಲ್ತಂದುಲ್ಲ ಶಾರದಾ ಅರ್ಸದ ಯಾನ್ ಉಲ್ಲತ್ತ ಪನ್ಪನಂಚಿನ ನಾಟಕ ತೂಪುನನ ಆಸಕ್ತಿರು ಮಾತೆರ್ಲ ಉಪ್ಪಾರು ಅಂಡ ಒಂಜಿ ಸಂಗತಿ ದಾದ ಬಂಡ ಭಾರಿ ಸಮಯದ ಬಕ್ಕ ಮೂಲೊಂಜಿ ಸಭಾ ಕಾರ್ಯಕ್ರಮದ ಈ ಕೊರೋನಾದ ಬಕ್ಕ ಹೆಚ್ಚಿನ ಅಂಶ ಸಭಾ ಕಾರ್ಯಕ್ರಮದ ಈ ಒಂಜಿ ಕಾರ್ಯಕ್ರಮ ಆಪುನ ಆ ಒಂಜಿ ದೃಷ್ಟಿಡೆ ನಿಕ್ಲು ಮಾತೆರ್ಲ ಭಾರಿ ಆಸಕ್ತಿಡೆ ಭಾರಿ ಪ್ರೀತಿಡೆ ಈ ಒಂಜಿ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಇನ್ನು ಸಮಾಜಡೆ ಧಾರ್ಮಿಕ ಉತ್ಸವಲು ಧಾರ್ಮಿಕ ಕೆಲಸ ಕಾರ್ಯಗಳು ನಿರಂತರ ಆನಂದಾನ ಮಾತ್ರ ಸಮಾಜ ಸಂಘಟನೆ ಆಪನ ಒಂದು ಪನ್ಪನೆ ನಮ್ಮ ಮಾತೆಲ್ಲ ತೆರೆಯುವಂತ ದುಂಬ ಪೂರ ಅಲ್ಪ ಅಲ್ಪ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಶನಿ ಪೂಜೆ ಇಂಚಿತ್ತಿನ ಪೂರ ಧಾರ್ಮಿಕ ಕೆಲಸ ಕಾರ್ಯ ಆವಂದಿತ್ತಿನ ಹಿಡ್ದಾತ್ರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ನಮ್ಮ ಮಾತೆಲ್ಲ ಬರ್ತೊಂದು ದುಂಬು ಪಾಯರಕ್ಕೆ ಸಾಧ್ಯ ಆತಿತ್ತಿನ ಸಂಗತಿಲಿನ ಮಾತೆರೆಲ್ಲ ನಮ್ಮ ತೂತ ಕಿನಿದಾದಾತನ ಬಂಡ ನಂಗೆ ಜವನೀರೆಲ್ಲ ಬೇಜಾರು ಮಲ್ಸಿದಿಂದ ಅಂಡ ಒಂಜಿ ಸಂಘಟನೆ ಕಟ್ಟುನಿ ಬಂಡ ಕ್ರಿಕೆಟ್ ಕಟ್ಟುನಿ ಪನ್ಪುನ ಲೆಕ್ಕ ನಮ್ಮ ಮನಸ್ಸಿಗೆ ಬೈದನು ಕ್ರಿಕೆಟ್ ಗೊಬ್ಬುನ ತಪ್ಪತ್ತು ಕ್ರಿಕೆಟ್ ಒಟ್ಟಿಗೆ ಪೋಪುನೆಲ್ಲ ತಪ್ಪತ್ತು ಆ ಆಸಕ್ತಿ ಎಂಕುಲ್ಲ ಎಲ್ಲಿ ಒಪ್ಪನಾಗ ಗೊಬ್ಬೊಂದೇ ಬೈದನಕ್ಲು ಹಂಚಿತ್ತಿನ ಆಸಕ್ತಿ ಮಾತೆರೆಗ್ಲ ಬೋಡ್ಲ ಐತೊಟ್ಟಿಗೆ ಧಾರ್ಮಿಕ ಕೆಲಸ ಕಾರ್ಯದೊಟ್ಟಿಗೆ ಮಾತ್ರ ಸಮಾಜನ ಸಂಘಟಿತವಾದ ದುಂಬುಕನರಿಗೆ ಸಾಧ್ಯ ಪನ್ಪನೆ ನಮ್ಮ ಮಸ್ತ್ ಸರಿ ನಮ್ಮ ಇಂಚಿತ್ತಿನ ಕೆಲಸ ಕಾರ್ಯದ ಮುಖಾಂತರ ನಮ್ಮ ತೂತ ಹೆಂಗೆ ಭಾರಿ ಖುಷಿ ಆತನು ಈ ಸರಿ ನಮ್ಮ ಚಂದ್ರಹಾಸ್ ಪಂಡಿತ್ ಹೌಸ್ ಮಾತೆಲ್ಲ ಸೇರಿದು ನಮ್ಮ ಪೊಳಲಿಗೆ ಒಂಜಿ ಯಾತ್ರೆ ದೀದಿತ್ತೇರು ನಮ್ಮ ಪಂಡಿತ್ ಹೌಸುಡು ನಮ್ಮ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ದ ನೇತೃತ್ವದ ಅಲ್ಪ ಒಂಜಿ ಪೊಳಲಿದ ಅನೇಕ ದೀದಿತ್ತೇರು ಅಡೆಗೆ ಯಾತ್ರೆ ಪೋಪನ ದೀದಿತ್ತೇರು ಹೆಂಚಿನ ಸಂಖ್ಯೆ ಹೆಂಚಿನ ಇಡೀ ಊರದ ಜನಗಳು ಬತ್ತದು ಸೇರಿದಿತ್ತೇರು ನಮ್ಮ ಧಾರ್ಮಿಕ ಭಾವನೆಯಲ್ಲಿ ಇನಿಕಲ ವರಿದಿಂಡು ಧಾರ್ಮಿಕ ಕ್ಷೇತ್ರಗೆ ಸಂದರ್ಶನ ಮಲ್ಪನೇಟ್ ಹೆಂಗ್ಲು ನಿರಂತರವಾದ ಏತಾ ಕಿಲೋಮೀಟರ್ ನಡಪೆರ್ಲ ರೆಡಿ ಪನ್ಪುನ ಸಂಗತಿಲಿ ನಮ್ಮ ಕುತ್ತಾರದ ಈ ಭಾಗದ ಪರಿಸರದ ಜನಕುಲು ನಿಕುಲು ಮಾತೆಲ್ಲ ತೋಜಾದು ಕೊಡ್ತಿನ ಸಂಗತಿಲಿ ನಮ್ಮ ಮಾತೆಲ್ಲ ತೂತ
ಇನಿ ಈ ಒಂಜಿ ಈವ್ನಿಂಗ್ ಫ್ರೆಂಡ್ಸ್ ಪನ್ಪುನ ಸಂಘಟನೆ ಮಾತೆ ಹಿರಿಯಕ್ಲೆಗೆ ಗೌರವ ಕೊರ್ಪುನ ಮುಖಾಂತರ ಇನಿ ವಿಠಲ ನಡೆದ ಬತ್ತನ ಮಾತೆ ಹಿರಿಯಕ್ಕಲು ಮಾತೆರ್ಲ ಮುಲ್ಪ ಸಂಘಟನಾತ್ಮಕವಾದ ಭಾರಿ ಸಮಯದಿಂಚ ನಮ್ಮ ಮಾತ ಹಿಂದುತ್ವದ ವಿಚಾರಕ್ಕೆ ಒತ್ತು ಕೊರದು ಕೆಲಸ ಮಲ್ತೊಂದು ಬತ್ತಿನ ಸಂಗತಿಲಿ ನಮ್ಮ ಮಾತೆರ್ಲ ತೂತ ಹಿಂದುತ್ವದ ಆಧಾರದ ಮಿತ್ತು ಸಂಘಟನೆ ಅವಡು ಹಿಂದುತ್ವದ ಆಧಾರದ ಮಿತ್ತು ನಮ್ಮ ಮಾತೆಲ್ಲ ದುಂಬು ಪೋಪನ ಕೆಲಸ ನಿರಂತರವಾದ ಮಲ್ಪನಂಚಿನ ಸಂಗತಿಲೆಗೆ ಈ ಗುಳಿಗಜ್ಜ ಭೈರವ ಕೊರಗಜ್ಜ ಸಂಘಟನೆ ನಿರಂತರವಾದ ಕೆಲಸ ಮಲ್ಪನೊಂದು ಪನೊಂದು ಈ ಒಂಜಿ ಜಾಗಡ್ ನಿತ್ಯ ನಿರಂತರ ಚಟುವಟಿಕೆ ನಡತೊಂದುಂಡು ದೇವೇರ್ನ ಪುದಾರ್ಡ್ ನಿತ್ಯ ನಿರಂತರ ಚಟುವಟಿಕೆ ನಡತೊಂದುಂಡು ಮುಲ್ತ ಯುವಕರ್ನ ಉತ್ಸಾಹ ತುನಗೆ ಹೆಂಗೆ ನಿಜವಾದ ಖುಷಿ ಆಪುಂಡು ಯಾವಂಡ ಕೇಸರಿದ ಶಾಲನ್ನು ಪಾಡೊಂದು ಮಾತೆರ್ಲ ಬಾರಿ ಉತ್ಸಾಹ ಭರಿತವಾದ ಒಂಜಿ ಹೊಸ ಒಂಜಿ ರೀತಿದ ವಿಜಯ ಗಳಿಸ್ಲಿಕ್ಕೆ ಆತನು ದಯಬಂಡ ಇನಿ ಒಂಜಿ ಪರ್ಮಿಷನ್ ಮಲ್ಪೊಡ್ಡನೆ ಬಾರಿ ಬಂಗ ಅದುಪ್ಪೆರ ಯಾರು ಆಗ್ಲಿಕ್ಕೆ ಮಾತೆರೆಗ್ಲ ಒಂಜಿ ಪರ್ಮಿಷನ್ ಮಲ್ತದ ಈ ಕಾರ್ಯಕ್ರಮ ಮಲ್ಪುನ ಆ ಖುಷಿ ನಿಕ್ಲ ಮಾತೆರ್ನಲ ಮನಸ್ಸು ಏತು ಶೋಕುಡು ಉಂಡು ಅಂತ ಪನ್ಪನೇನು ನಿಕ್ಲೇ ಅರ್ಥ ಮಲ್ತೋನಲ್ಲಿ ಪನ್ಪನ ಆ ಸಂಗತಿನ ಪನೊಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆವಡು ನಿತ್ಯ ನಿರಂತರ ಸಾಮಾಜಿಕವಾದ ಧಾರ್ಮಿಕವಾದ ಕೆಲಸ ಕಾರ್ಯ ನಮ್ಮ ಮಾತೆಲ್ಲ ಒಟ್ಟಿಗೂ ಸೇರಿದ ಮಲ್ಪಗಾಂಧಿ ಈ ಸಂದರ್ಭದ ಪನೊಂದು ಅವಕಾಶಕ್ಕೆ ವಂದಿಸಾದ ಎನ್ನ ಪಾತ್ಯನಂತವೇ ಜೈ ಹಿಂದ್ ಜೈ ಕರ್ನಾಟಕ. ಆಲ್ಬಮ್ ಸಾಂಗ್ಸ್ ಮಲ್ಲ ತೂದು ಈ ಒಂಜಿ ಮಾನಾದಿಗೆ ಮಲ್ದ ಆ ಮಾನಾದಿಗೆ ಏನೊಂಜಿ ಯೋಗ್ಯ ಅಂದ ಎನ್ನದು ಒಂಜಿ ಮಾನದಿಗೆ ಮಲ್ತಿನೇಕ್ ನಿಕ್ಲಿಗೆ ಮಸ್ತ್ ಥ್ಯಾಂಕ್ಸ್ ಈವ್ನಿಂಗ್ ಫ್ರೆಂಡ್ಸ್ ಅಂಚನೆ ಸಮಿತಿದ ಸರ್ವ ಸದಸ್ಯರಿಗ್ಲ ಮಸ್ತ್ ಥ್ಯಾಂಕ್ಸ್ ದಯಪಂಡ ಇಂದು ಎನ್ನನೆ ಊರುಡೊಂಜಿ ಎಂಕ್ ಸನ್ಮಾನ ಆಪುನ ಒಂಜಿ ಮಲ್ಲ ವಿಷಯ ಅವಲತ್ತಂದೆನ್ನ ಪೊಪ್ಪ ಮೂಲು ಸೇವೆ ಮಲ್ದಿನಾರು ಈ ಕ್ಷೇತ್ರಡ್ ಅಂಚದ ಆ ಕ್ಷೇತ್ರಡ್ ಅರ್ನ ಮಗಲ್ ಒಂಜಿ ಮಾನಾದಿಗೆ ತೊಂದುಲ್ಲಲ್ ಪನ್ನಗ ಮಸ್ತ್ ಒಂಜಿ ಖುಷಿತ ಪಾತೆರ ಥ್ಯಾಂಕ್ಸ್ ಮಾತೆರೆಗ್ಲ ಇಂಚನೆ ನಿಕ್ಲ ಮೋಕೆ ಏನ ಮಿತ್ತು ನನ್ನಲ್ಲ ಇಂಚನೆ ಉಪ್ಪಡು ಮಸ್ತ್ ಮೋಕೆ ತೋಜದರು ಥ್ಯಾಂಕ್ ಯು ಸೋ ಮಚ್. ಶ್ರೀ ಗುಳಿಗಭೈರವ ಕೊರಗಜ್ಜ ಸೇವಾ ಸಮಿತಿದ ವಾರ್ಷಿಕ ಉತ್ಸವದ ಅಂಗವಾದ ಈವ್ನಿಂಗ್ ಫ್ರೆಂಡ್ಸ್ ಮುಕ್ಲೆನ ವತಿಯರು ನಡಪುನಂಚಿನ ಈ ಧಾರ್ಮಿಕ ಸಭೆತ ದೀಪ ಪ್ರಜ್ವಲನ ಮನ್ಪೆರೆ ಅವಕಾಶ ಮಂತುಕೂರಿನಂಚಿನ ಈವ್ನಿಂಗ್ ಫ್ರೆಂಡ್ಸ್ದ ಅಧ್ಯಕ್ಷರಂಚಿನ ಸರ್ವ ಸದಸ್ಯರುಗಳ ಕೃತಜ್ಞತೆ ಸಲ್ಲಿಸಾವಂದು ಅಂಚನೆ ಇನ್ನಿತಾತ ದಿನ ಎಂಕ ಈ ವೇದಿಕೆಡು ಗೌರವಪೂರ್ವಕವಾದ ಗೌರವ ಸಲ್ಲಿಸದರು. ಈ ಗೌರವವನ್ನು ಎನ್ನ ಉಡಲ ನೆಂಚಿನ ಆ ನನ್ನ ಅಣ್ಣಪ್ಪ ಸ್ವಾಮಿಗೆ ಸಮರ್ಪಣೆ ಮಲ್ತೊಂದು ಇನ್ನಿತ ದಿನ ಈ ವೇದಿಕೆಡು ಆ ದೀಪ ವಾರಿತಿಡು ಪ್ರಕಾಶಮಾನವಾದ ಪ್ರಜ್ವಲಿಸೋದುಂಡ ಅವೇ ರೀತಿಡು ನನ್ನ ದುಮ್ಮುಗಳ ಈ ಈವ್ನಿಂಗ್ ಫ್ರೆಂಡ್ಸ್ ಪಂಪನಂಚಿನ ಒಂಜಿ ಕೂಟ ಶ್ರೀ ಗುಳಿಗಭೈರವ ಕೊರಗಜ್ಜ ಸೇವಾ ಸಮಿತಿದ ಜೊತೆಯಾದ ಸೂರ್ಯ ಚಂದ್ರ ಕಾಳಮುಟ್ಟ ಈ ಧರ್ಮದೈವದ ಕಾರ್ಯಮನ್ಪುಂಚಿನ ಯೋಗ ಭಾಗ್ಯ ಪೂರೈರಗಳ ಒದಗಾಡು ಪಂದು ಎನ್ನ ರಡ್ಡು ಪಾತೆರನ್ನು ಮುಗಿಯುತ್ತೋದಿಲ್ಲ. ಜೈ ಹಿಂದ್. ಬತ್ತಿಂಚಿ ಬಿನ್ನೇರನೆ ಧನ್ಯವಾದ ಸಮರ್ಪಣೆ ಮಲ್ತುಕೊಂಡು ಪಂಡದು ಶ್ರೀ ವಿಠಲ್ ಕೊಟ್ಟಾರಿ ಬೆರಡ ಯಾನ ಕೇನಂದುಲ್ಲ. ಇನ್ನಿತ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಯನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅರೆಗೆ ಕ್ಷೇತ್ರದ ಪರವಾದ ಅವೇ ಲೆಕ್ಕನೆ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಪರವಾದ ಹತ್ಪೂರ್ವಕ ಧನ್ಯವಾದ. ಅವೇ ಲೆಕ್ಕನೆ ಎಂಕಲ್ನ ಕ್ಷೇತ್ರದ ಕಾರ್ಯದರ್ಶಿಯಾದ ಅವೇ ಲೆಕ್ಕನೆ ಇತ್ತೆ ಪ್ರಸ್ತುತ ದೀಪ ಪ್ರಜ್ವಲನೆ ಮಲ್ತದ ಅನ್ನಪ್ಪ ಪಂಜುರುಳಿ ದೈವದ ಪಾತ್ರೆಯನ ವೀರಭದ್ರ ಮಹಾಮಾಯಿ ದೇವಸ್ಥಾನ ಬೋಡೂರು ನೇತ ಪಾತ್ರೆಯನ ಶ್ರೀ ಗಣೇಶ್ ಶೆಟ್ಟಿಗಾರ್ ಅವರಿಂದ ಕ್ಷೇತ್ರದ ಪರವಾದ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಹತ್ಪೂರ್ವಕವಾದ ಧನ್ಯವಾದ ಪರೊಂದುಂಡು. ಅವೆಲ್ಲಕನೆ ಇನ್ನಿತ ಮುಖ್ಯ ಅತಿಥಿಯಾದ ಶ್ರೀ ಸತೀಶ್ ಕುಂಪಲ ಬಾಳಕೃಷ್ಣ ಭಜನಾ ಮಂದಿರ ಕುಂಪಡ ನೇತ ಅಧ್ಯಕ್ಷರಾಯನ ಸತೀಶ್ ಕುಂಪಡ ಅರಿನ್ಲ ಕ್ಷೇತ್ರದ ಪರವಾದ್ಲ ಅವೆಲ್ಲಕನೆ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಹತ್ಪೂರ್ವಕವಾದ ಧನ್ಯವಾದ ಪರೊಂದುಂಡು. ಅವೆಲ್ಲಕನೆ ಶ್ರೀ ಸಂತೋಷ್ ಕುಮಾರ್ ರೈ ಬಳಿಯಾರ್ ಆರ್ಲ ಇನ್ನಿತ ಧಾರ್ಮಿಕ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ಕ್ಷೇತ್ರದ ಪರವಾದ್ಲ ಈವ್ನಿಂಗ್ ಫ್ರೆಂಡ್ಸ್ ಪರವಾದ್ಲ ಹತ್ಪೂರ್ವಕ ಧನ್ಯವಾದ. ಅವೆಲ್ಲಕನೆ ಮುಖ್ಯ ಅತಿಥಿಯಾದ ನನ್ನೊರೆ ಶ್ರೀ ಚಂದ್ರಾಸ್ ಪಂಡಿತ್ ಹೌಸ್ ಅರೆಲ್ಲ ಕ್ಷೇತ್ರದ ಪರವಾದ್ಲ ಅವೆಲ್ಲಕನೆ ಈವ್ನಿಂಗ್ ಫ್ರೆಂಡ್ಸ್
ಸಂತೋಷ್ ನಗರ ಪರವಾದ ಹೃತ್ಪೂರ್ವಕವಾದ ಧನ್ಯವಾದ ಪನ್ನೊಂದುಂಡು. ಅವೆಲಕನೆ ಎಂಗಲ್ನ ಇನ್ನಿತ ಈ ಸಭಾ ಕಾರ್ಯಕ್ರಮಡು ಏಕೈಕ ಎಂಗಲ್ನ ಅಪ್ಪನ ಸ್ಥಾನೋಡು ಇತ್ತಿನಂಚಿನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಆರ್ಲವ್ಲೆರ್ ಅರೆಲ್ಲ ಕ್ಷೇತ್ರದ ಪರವಾದ ಅವೆಲಕನೆ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಪರವಾದ ಹೃತ್ಪೂರ್ವಕವಾದ ಧನ್ಯವಾದ ಪನ್ನೊಂದುಂಡು. ಅವೆಲಕನೆ ಶ್ರೀ ಸತೀಶ್ ಪೂಜಾರಿ ಅಧ್ಯಕ್ಷರು ಶ್ರೀ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಅರೆಗ್ಲ ಕ್ಷೇತ್ರದ ಪರವಾದ ಹೃತ್ಪೂರ್ವಕ ಧನ್ಯವಾದ. ಅಂಚನೆ ಎಂಗಲ್ನ 300 ಗ್ರಾಮದ ಪ್ರಥಮ ಪ್ರಜೆಯನ ಅಧ್ಯಕ್ಷರು ಶ್ರೀ ವಿಲ್ಫ್ರೆಡ್ ಡಿಸೋಜಾ ಅರೆಲ್ಲ ಕ್ಷೇತ್ರದ ಪರವಾದ ಅವೆಲಕನೆ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಹೃತ್ಪೂರ್ವಕವಾದ ಧನ್ಯವಾದ. ಅವೆಲಕನೆ ಎಂಗಲ್ನ 300 ಗ್ರಾಮದ ಅಭಿವೃದ್ಧಿ ಅಧಿಕಾರಿಯಾಯಿನ ಶ್ರೀ ರವೀಂದರ್ ರಾಜೀವ ನಾಯ್ಕ್ ಅರೆಗ್ಲ ಕ್ಷೇತ್ರದ ಪರವಾದ ಅವೆಲಕನೆ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಹೃತ್ಪೂರ್ವಕ ಧನ್ಯವಾದ. ಅವೆಲಕನೆ ಎಂಗಲ್ನ ಈವ್ನಿಂಗ್ ಫ್ರೆಂಡ್ಸ್ದ ಅಧ್ಯಕ್ಷರು ಕ್ಷೇತ್ರಡ್ಲ ಹಲವಾರು ಸಮಯಡು ತನ್ನ ಅಧ್ಯಕ್ಷರಾದಿತ್ತದ ಕ್ಷೇತ್ರಗ ಹಲವಾರು ಸೇವೆ ಮಲ್ತಿನಂಚಿನ ಕಿಶೋರ್ ಕುಮಾರ್ ಅರೆಲ್ಲ ಕ್ಷೇತ್ರದ ಪರವಾದ ಅವೆಲಕನೆ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಹೃತ್ಪೂರ್ವಕವಾದ ಧನ್ಯವಾದ. ಅವೆಲಕನೆ ಎಂಗಲ್ನ ಇತ್ತದ ಪ್ರಸ್ತುತ ಈ ವರ್ಷದ ಅಧ್ಯಕ್ಷರಾದಿತ್ತದ ಕ್ಷೇತ್ರದ ಹಲವಾರು ಕಾರ್ಯಕ್ರಮಕ್ಕೂ ಸಂಪೂರ್ಣ ಅವ್ರನ್ನ ಸಹಕಾರದೊಟ್ಟಿಗೆ ಅವೆಲ್ಲಕನೆ ಈವ್ನಿಂಗ್ ಫ್ರೆಂಡ್ಸ್ ಮೆಕ್ಲಗಳ ಸಂಪೂರ್ಣ ಸಹಕಾರ ಕೊರದು ಇನ್ನಿತ ಕಾರ್ಯಕ್ರಮ ಆರೋಳ್ಳರು ಸತೀಶ್ ಪೂಜಾರಿ ಅರೆಲ್ಲ ಕ್ಷೇತ್ರದ ಪರವಾದ ಅವೆಲ್ಲಕನೆ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಪನ್ನೊಂದುಂಡು. ಅವೆಲಕನೆ ಎಂಕಲ್ನ ಕ್ಷೇತ್ರಡು ಅಧ್ಯಕ್ಷರಾದಿತ್ತದ ಕ್ಷೇತ್ರದ ಹಲವಾರು ಯಶಸ್ವಿ ಕಾರಣಕರ್ತರೇನ ಇನ್ನಿತ ಸನ್ಮಾನಿತರು ಸುಂದರ್ ಡ್ರೈವರ್ ಅರೆಗ್ಲ ಕ್ಷೇತ್ರದ ಪರವಾದ ಅವೆಲಕನೆ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಹೃತ್ಪೂರ್ವಕ ಧನ್ಯವಾದ. ಅವೆಲಕನೆ ಎಂಗಲ್ನ ಹಿರಿಯರು ಭಾಸ್ಕರ್ ಗಟ್ಟಿ ಕ್ಷೇತ್ರಡು ತನ್ನ ಸೇವೆ ಅರ್ನ ಅಮೂಲ್ಯವಾದ ಸೇವೆನ ಅರ್ನ ಅವಧಿಡು ಭಾರಿ ಪೊರ್ಲೋಡು ಮಂತದ ಕ್ಷೇತ್ರಗೋಸ್ಕರಲ್ಲ ಅವೆಲಕನೆ ಮುಲ್ತ ಸಂಪೂರ್ಣ ವ್ಯವಸ್ಥೆಗೊಂಜಿ ಸಂಪೂರ್ಣ ಸಹಕಾರ ಕೊರ್ನ ಭಾಸ್ಕರ್ ಗಟ್ಟಿ ಅರೆಗ್ಲ ಕ್ಷೇತ್ರದ ಪರವಾದ್ಲ ಅವೆಲಕನೆ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಪರವಾದ ಹೃತ್ಪೂರ್ವಕ ಧನ್ಯವಾದ. ಅವೆಲಕನೆ ತುಕಾರಾಮ್ ಶೆಟ್ಟಿಗಾರ್ ಆರ್ಲ ಕ್ಷೇತ್ರದ ಒಂದು ಅರ್ಚಕರು ಅರೆಲ್ಲ ಇನ್ನಿತ ಈ ಸಭಾ ಕಾರ್ಯಕ್ರಮದ ಪರವಾದ ಅರೆಲ್ಲ ಹೃತ್ಪೂರ್ವಕ ಧನ್ಯವಾದ ಅರೆಗ್ಲ. ಅವೆಲಕನೆ ಎಂಕಲ್ನ ಇನ್ನಿತ ಕಾರ್ಯಕ್ರಮ ಒಂದು ಯಶಸ್ವಿ ಕಾರಣಕರ್ತರಾಯಿನ ಮಾಧ್ಯಮ ಮಿತ್ರರು ಅಕ್ಲೆಗ್ಲ ಎಂಕಲ್ನ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಅವೆಲಕನೆ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಹೃತ್ಪೂರ್ವಕ ಧನ್ಯವಾದ. ಅವೆಲಕನೆ 300 ಗ್ರಾಮ ಪಂಚಾಯತ್ದ ಮಾತ ಪದಾಧಿಕಾರಿಗಳಿಗೆ ಅಕ್ಲನ ಸಂಪೂರ್ಣ ಸಹಕಾರ ಇತ್ತಿ ನಡೆದವರ ಈ ಕಾರ್ಯಕ್ರಮ ಈ ಒಂಜಿ ಪೋಪಿನಂಚಿನ ಒಂದು ರಾಜ ಮಾರ್ಗೋಡು ಆಪಿನಂಚಿನ ಒಂಜಿನಾಗ ಅವಕಾಶ ಕೊಡ್ತಾರೆ ಅಕ್ಲೆಗೆ ಮಾತ ಪದಾಧಿಕಾರಿಗಳೆಲ್ಲ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಅವೆಲಕನೆ ಈವ್ನಿಂಗ್ ಫ್ರೆಂಡ್ಸ್ ಪರವಾದ ಹೃತ್ಪೂರ್ವಕ ಧನ್ಯವಾದ ಪನ್ನೊಂದುಂಡು. ಅವೆಲಕನೆ ಒವ್ವೇ ಒಂಜಿ ಕಾರ್ಯಕ್ರಮ ಎಂಕ್ಲೆಗೆ ಸಂಪೂರ್ಣ ಭದ್ರತೆ ತಿಕ್ಕೊಡುಂಡ ಆಯ್ಕೆ ಅಂಚಿನ ಒಂಜಿ ಸೇವೆ ಮಲ್ಪನಂಚಿನ ಉಳ್ಳಾಳ ಆರಕ್ಷಕಟಾನೆ ಉಳ್ಳಾಳ ಅಕ್ಲೆಗ್ಲ ಕ್ಷೇತ್ರದ ಪರವಾದ್ಲ ಅವೆಲಕನೆ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಪರವಾದ ಸಂಪೂರ್ಣವಾದ ಅಕ್ಲ ಸಹಕಾರ ಪಡಿ ನಡೆದವರ ಈ ಒಂಜಿ ಕಾರ್ಯಕ್ರಮ ಮೂಲ ಮಲ್ಪರ ಅವಕಾಶ ಅಕ್ಲು ಕೊಡ್ತಾರೆ. ಅಕ್ಲೆಗ್ಲ ಕ್ಷೇತ್ರದ ಪರವಾದ್ಲ ಈವ್ನಿಂಗ್ ಫ್ರೆಂಡ್ಸ್ ಪರವಾದ್ಲ ಹೃತ್ಪೂರ್ವಕ ಧನ್ಯವಾದ ಬನ್ನರೆ ಸಂತೋಷ ಪಡ್ಬೆ. ಅಂಚನೆ ನಾನೊಂಜಿ ಮಲ್ಲ ವಿಚಾರ ಪಂಡ ಈ ಎಂಗ್ಲ ಒಂಜಿ ಸಂತೋಷ್ ನಗರ ಆಗೋಗ ಪಂಡಿತ ಹೌಸ್ಡ್ ಬರ್ಪಿನಂಚಿನ ಈ ರಾಜ ಮಾರ್ಗೋಡು ಬರ್ಪಿನಂಚಿನ ಒಂಜಿ ಸಾಧಿನಿ ಇನ್ನಿತ ಈ ಸಭಾ ಕಾರ್ಯಕ್ರಮಗಳ ಅತನ ಇನ್ನಿತರ ಕಾರ್ಯಕ್ರಮಗಳ ಮಾತೆಗಳ ಅಕ್ಕಲ್ನ ಇನ್ನಿತ ಒಂಜಿ ದಿನ ಆಯ್ನ ಅಕ್ಲನ ತೊಂದರೆ ಬೇದ ಸಾಧಿಡ್ ಬತ್ತದ ಅಕ್ಲನಕ್ಲ ಎಲ್ಲಡೆ ಸೇರ್ನಂಚಿನ ಒಂಜಿ ಪರಿಸ್ಥಿತಿ ಅಂದು ನೇಕ ಅಕ್ಲನ ಸಂಪೂರ್ಣ ಪಂಡ ಈ ಊರುಡು ಯಾಕಂದ್ರೆ ನಮ್ಮ ಕೆಲವರು ಪಂಡರು ಸಂಪೂರ್ಣ ಸಹಕಾರ ಪಂಡ ಊರ್ದಾಕ್ಲ ಸಂಪೂರ್ಣ ಸಹಕಾರ ಮಾತ ಧರ್ಮದಕ್ಲ ಸಹಕಾರ ರೀತಿ ನಡೆದವರ ಮುಲ್ಪ ಎಂಕ್ಲೆಗೆ ಇಂಚಿನ ಒಂಜಿ ಮಲ್ಲ ಕಾರ್ಯಕ್ರಮ ಮಲ್ಪೆರಂಡ ಅಂಚ ಆ ಊರ್ದ ಮಾತರೆಗ್ಲ ನನ್ನವರ ಆ ಕಳ್ಳ ಇಂಚಿನ ಕಾರ್ಯಕ್ರಮ ನನ್ನ ದುಮ್ಮುಗಳ ಸಹಕಾರ ಕೊರ್ಲೆ ಪಂಡದ ಅಕ್ಲೆಗ್ಲ ಕ್ಷೇತ್ರದ ಪರವಾದ್ಲ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಪರವಾದ್ಲ ಹೃತ್ಪೂರ್ವಕ ಧನ್ಯವಾದ.
ಜೋರಾಯಿನ ಒಂಜಿ ಕೈತಾಟಿಕೆ ಕೇನೊಂದುಲ್ಲ ನಿಖಿಲ ಮಾತಾಡಲ್ಲ. ಹರ್ಷಿತಾ ಮೇರ್ ಸ್ಟೇಜಿಗೆ ಬರೋಡು. ಐದು ಪಕ್ಕ ಭುವಿ ಆ್ಯಂಡ್ ಪೃಥ್ವಿಕಾ ಮಕ್ಕಳು ಸ್ಟೇಜಿಗೆ ಬರೋಡು. ಭುವಿ ಆ್ಯಂಡ್ ಪೃಥ್ವಿಕಾ, ಮನಸ್ವಿ ಆ್ಯಂಡ್ ಖುಷಿ. ಒಂದು ಐಬಕ್ಕ ಹಿಮಾಂಶು ಆ್ಯಂಡ್ ಅಂಕುಶ್. ಅದು ಮಗ ಹಿಮಾಂಶು ಬೊಕ್ಕ ಅಂಕುಶ್ ಆ್ಯಂಡ್ ಶ್ರಾವ್ಯ